गोपेशा गोपिका कांता राधा कांता नमस्तुते। तप्त कांचन गौरांगे राधे वृंदावनेश्वरे वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा 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 हरे 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 राम 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 हरे हरे। हरे कृष्ण ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ನಾವು ಆ ದೇವಾಲಯದ ಬಗ್ಗೆ ಅಧ್ಯಕ್ಷರು ಏನ್ ಹೇಳಿದ್ರು? ಪ್ರಭುಪಾದರು 500 ವರ್ಷಗಳ ಹಿಂದೆ ಏನು ಘಟಿಸಿದೆವೋ ಅದನ್ನು ನಾವು ನೆನಪಿನಲ್ಲಿ ಇಡಬೇಕು ಅಂತ ಹೇಳಿದ್ರು. ಪುನರಾವರ್ತನೆ ಆಗುವುದು ಸಂಕೀರ್ತನ ಚಳವಳಿಯ ನಿಜವಾಗಿಯೂ ಅದರ ಅಧಿಕೃತ ಎಂಬುದನ್ನು ಅವರು ಸೂಚಿಸಿದ್ದಾರೆ. ಆಮೇಲೆ ಎಲ್ಲಾ ಚಟುವಟಿಕೆಗಳನ್ನು ಅತ್ಯಂತ ಉತ್ಸಾಹದಿಂದ ನೆರವೇರಿಸಲಿಕ್ಕೆ ಹೇಳ್ತಾರೆ. ಎಲ್ಲಾ ಚಟುವಟಿಕೆಗಳು ಯಥಾಸ್ಥಿತಿಯಲ್ಲಿ ಅದು ನಡೆಯಬೇಕು. ಅದನ್ನು ಹೇಳ್ತಾ ಇದ್ರು. ಮತ್ತೆ ಯಾರಿಗೂ ಕೂಡ ಟೀಕೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಮತ್ತೆ ನಾವು ನಮ್ಮ ಚಟುವಟಿಕೆಗಳನ್ನು ನಡೆಸಬೇಕು ಅದನ್ನು ಹೇಳಿದ್ರು. ನಮ್ಮ ಎಲ್ಲಾ ಕೆಲಸಗಳು ಕೂಡ ಅದು ಕೃಷ್ಣ ಪ್ರಜ್ಞೆಗೆ ಅನುಸಾರವಾಗಿ ನಡಿಬೇಕು, ಅದೇ ಮಾರ್ಗದಲ್ಲಿ ಹೋಗ್ಬೇಕು. ಭಗವಾನ್ ಕೃಷ್ಣನನ್ನು ಸಂತುಷ್ಟನಾಗಿ ಮಾಡ್ಲಿಕ್ಕೆ ನಮ್ಗೆ ಪ್ರಾಮಾಣಿಕ ಸೇವೆ ಎಲ್ಲಾ ಅನುಕೂಲಗಳನ್ನು ನಾವು ಕಲ್ಪಿಸ್ತಾನೆ ಭಗವಂತ ಅಂತೇಳಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ತಮ್ಮ ಆದೇಶವನ್ನು ಪುಸ್ತಕ ವಿಧಾರಕರು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅವರು ಬಯಸ್ತಾರೆ. ಕೃಷ್ಣನ ಹೆಸರಲ್ಲಿ ಏನನ್ನು ಬೇಕಾದ್ರೂ ಮಾಡುವುದಕ್ಕೆ ಅವರಿಗೆ ಒಪ್ಪಿಗೆ ಅವರು ನೀಡಿರ್ಲಿಲ್ಲ. ಪುಸ್ತಕ ಮಾರಾಟ ಮಾಡುವಾಗ ಅಲ್ಲಿ ಪರಿಣಿತರು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಪುಸ್ತಕವನ್ನು ಜನರು ಕೊಲ್ಲುವಂತೆ ಮಾಡುವುದರೊಂದಿಗೆ ಅವರ ಮೇಲೆ ಯುಕ್ತವಾದ ರೀತಿಯಲ್ಲಿ ಪ್ರಭಾವ ಬೀಳ್ತಾರೆ. ಬೇರೆ ಭಕ್ತರು ಪುಸ್ತಕ ವಿತರಣೆಯನ್ನು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನು ಭಾವಿಸಿದ್ರೆ ಯಾರು ಕೂಡ ವಿಚಲಿತಗೊಳಿಸಬಾರ್ದು. ಪುಸ್ತಕ ವಿತರಣೆ ಮಾಡುವುದು ಕೆಲಸ. ಆಮೇಲೆ ಪುಸ್ತಕ ವಿತರಕರು ಯಾರು ಪುಸ್ತಕಗಳನ್ನು ಮಾರುವಾಗ ಸಾಮಾನ್ಯವಾಗಿ ಹೇಳುತ್ತಿದ್ದ ಕೆಲವು ಮಾತುಗಳನ್ನು ಅಲ್ಲಿ ಪ್ರಶ್ನಿಸಲ್ಪಟ್ಟಿದ್ದವು. ತಾವು ವಿದ್ಯಾರ್ಥಿಗಳಿಂದ ಯುವ ಜನರನ್ನು ಮಾದಕ ದ್ರವ್ಯಗಳ ಪಿಡುಗಡೆಯಿಂದ ಪಾರು ಮಾಡುವುದು ಮತ್ತೆ ತಮ್ಮ ಉದ್ದೇಶವೆಂದು ಮತ್ತು ಅಂತಹ ಆಧುನಿಕ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬಹುದು ಎಂಬ ಬಗ್ಗೆ ಆ ಪುಸ್ತಕಗಳು ಇವೆ ಎಂದು ಅವರು ಹೇಳ್ತಿದ್ರು. ಇದು ಯಾವ ಮಾತು ಕೂಡ ಸುಳ್ಳಾಗ್ಲಿಲ್ಲ. ಆದ್ರೆ ಈ ಮಾತುಗಳನ್ನು ಹೇಳುವಾಗ ಕೆಲವೊಮ್ಮೆ ಅನಗತ್ಯವಾಗಿ ಅತಿಯಾಗಿ ಒತ್ತು ಬೀಳ್ತಿತ್ತು ಅಂತೇಳಿ ಇಲ್ಲಿ ಪ್ರಭುಪಾದರು ಅದನ್ನು ಹೇಳ್ತಿದ್ರು. ಸ್ಕ್ರೀನ್ ಬರ್ತಾ ಇದೆ. ಒಬ್ಬ ಅನುಭವಿ ಭಕ್ತ ಹೆಚ್ಚು ನೇರವಾಗಿ ಮಾತನಾಡಬಲ್ಲವನಾಗಿರ್ತಾನೆ. ತ್ರಿಪುರಾರಿ ಪುಸ್ತಕ ವಿತರಣೆ ಮಾಡುವಾಗ ಪ್ರಾಯಸ ಈ ಪುಸ್ತಕಗಳು ಬದುಕಿನಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಬಲ್ಲ ಆ ಜನ ಜೀವಿಸುತ್ತಿದ್ದ ಒಂದು ಪ್ರಾಚೀನ ನಾಗರಿಕತೆಯನ್ನು ಯಾವ ರೀತಿ ಇದು ನಿರೂಪಿಸುತ್ತದೆ ಎಂಬುದನ್ನು ವಿವರಿಸುತ್ತಿದ್ದವನು. ಜಗತ್ತಿನಾದ್ಯಂತ ಹರಡಿಕೊಂಡಿರುವ ಈ ಸಂಸ್ಥೆಯೊಂದರ ಸದಸ್ಯ ತಾನು ಅಂತ ಹೇಳಿ ಹೇಳ್ತಾನೆ. ಸಂಸ್ಥೆಯಲ್ಲಿ ಹೇಗೆ ಜನರು ಒಂದು ಪರ್ಯಾಯ ಜೀವನ ಶೈಲಿಯಲ್ಲಿ ಲಾಭ ಪಡೆಯುತ್ತಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ವಿವರಿಸಿದ. ಈ ತ್ರಿಪುರಾರಿ ಮತ್ತು ಅವರು ಲೋಕಾಭಿರಾಮವಾಗಿ ವೈಯಕ್ತಿಕ ನೆಲೆಯಲ್ಲಿ ಮಾತನಾಡುವಂತೆಯೇ ತಾತ್ವಿಕವಾಗಿಯೂ ಆಧ್ಯಾತ್ಮಿಕ ಜೀವನದ ಬಗ್ಗೆ ಕೂಡ ಮಾತನಾಡಬಲ್ಲವರು ಅವರಾಗಿದ್ರು. ಬಹುಬೇಗ ಹೊಸಬರ ಸ್ನೇಹವನ್ನು ಸಂಪಾದಿಸಿ ಪುಸ್ತಕಗಳನ್ನೆಲ್ಲ ಅವರು ಕೊಂಡುಕೊಳ್ಳುವಂತೆ ಇವರು ಮನವೊಲಿಸ್ತಿದ್ರು. ಅವರಿಗೆ ಆ ಪುಸ್ತಕ ವಿತರಣೆಗೆ ತಮ್ಮನ್ನು ಹೊಸದಾಗಿ ತೊಡಗಿದ್ದ ಬಹಳ ಜನ ಭಕ್ತರು ಅನುಭವಿಗಳಾಗಿದ್ರು. ಶೀಲ ಪ್ರಭುಪಾದರ ವಿಚಾರ ಇಲ್ಲಿ ಸ್ಪಷ್ಟವಾಗಿತ್ತು. ಅವರ ವ್ಯಾಖ್ಯಾನಗಳು ಮಾತ್ರ ವಿಭಿನ್ನವಾಗಿದ್ದವು.
ಆ ಪುಸ್ತಕ ಮಾರಾಟದ ಬಗ್ಗೆ ನಿಶ್ಚಿತವಾದ ರೀತಿ ನೀತಿಗಳನ್ನೇನು ಅವರು ಪ್ರಭುಪಾದರದ್ರಲ್ಲಿ ಸೂಚಿಸಿರ್ಲಿಲ್ಲ. ಪುಸ್ತಕ ವಿತರಣೆ ಏನು, ಅದು ಪಾವಿತ್ರ್ಯದ ಬಗ್ಗೆ ಮಾತ್ರ ಅವರು ಒತ್ತು ಕೊಟ್ಟು ಅಲ್ಲಿ ಮಾತನಾಡ್ತಾ ಇದ್ರು. ಹಾ, ಆಮೇಲೆ ಎಲ್ಲಿ ಹೋಯ್ತು? ಯಾವುದೇ ಅಡೆತಡೆ ಇಲ್ಲದೆ ಪುಸ್ತಕ ವಿತರಣೆಯು ಮುಂದುವರಿಯಬೇಕೆಂದು ಪುಸ್ತಕ ವಿತರಕರನ್ನು ಅವರು ಪ್ರೋತ್ಸಾಹಿಸಿದರು. ಪುಸ್ತಕ ವಿತರಣೆಯೇ ಅವರಿಗೆ ಮುಖ್ಯವೆನಿಸಿತು. ಭಕ್ತರು ಹೆಚ್ಚಿನ ವಿವರಣೆಗಾಗಿ ಅಲ್ಲಿ ಪ್ರಭುಪಾದರ ಮೇಲೆ ಒತ್ತಾಯ ಹಾಕುವುದನ್ನು ಮುಂದುವರಿಸಿದರು. ಪುಸ್ತಕ ವಿತರಕರು ಆ ಪುಸ್ತಕ ವಿತರಣೆಯ ತುರ್ತನ್ನು ಎಷ್ಟು ಮಾತ್ರಕ್ಕೂ ಕಡಿಮೆ ಮಾಡಬಾರದೆಂಬ ವಿಚಾರವನ್ನು ಅಲ್ಲಿ ಹೊಂದಿದ್ರು. ಆದ್ರೆ ಇಸ್ಕಾನ್ನ ಇತರ ಕೆಲವು ಜವಾಬ್ದಾರಿಯುತ ನಾಯಕರು ಅಲ್ಲಿ ಪುಸ್ತಕ ವಿತರಣೆಯಲ್ಲಿ ಉಚಿತವಲ್ಲದ ಪ್ರವೃತ್ತಿಗಳು ಸಂಸ್ಥೆಯ ಪ್ರಗತಿಗೆ ಧಕ್ಕೆ ತರಬಹುದು ಅಂತೇಳಿ ಅವರು ಭಾವಿಸಿದ್ರು. ನ್ಯೂಯಾರ್ಕಿನ ಬಲಿಮರ್ದನರ ಪ್ರಶ್ನೆಗಳಿಗೆ ಪ್ರಭುಪಾದರು ನೀಡಿದ ಪತ್ರ ರೂಪದ ಉತ್ತರ ಈ ವಿಷಯದಲ್ಲಿ ತುಂಬಾ ಇದು ಪ್ರಭಾವಶಾಲಿಯಾಗಿದೆ. ಪುಸ್ತಕಗಳನ್ನು ಮಾರುವುದೇ ನಿಜವಾದ ಬೋಧನೆ. ಕಿರಿಕಿರಿ ಉಂಟು ಮಾಡದಂತೆ ಪುಸ್ತಕಗಳನ್ನು ಹೇಗೆ ಮಾರಾಟ ಮಾಡಬೇಕು ಎಂಬ ಉಪಾಯವನ್ನು ನಾವು ತಿಳಿಬೇಕು. ನೀವು 3 ನಿಮಿಷಗಳ ಆ ಉಪನ್ಯಾಸ, ಅದರಿಂದ ಏನು ತಾನೇ ಮಾಡ್ಲಿಕ್ಕೆ ಸಾಧ್ಯ? ಅದೇ ಒಬ್ಬ ವ್ಯಕ್ತಿ ಪುಸ್ತಕದ ಒಂದು ಪುಟವನ್ನು ಓದಿದಾದ್ರೆ ಕೂಡ ಅವರು ಅವರ ಜೀವನವೇ ಬದಲಾಗಬಹುದು. ಯಾರಿಗೂ ಕಿರಿಕಿರಿ ಉಂಟು ಮಾಡುವುದು ನಮ್ಮ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಒತ್ತಾಯಕ್ಕೆ ಬೇಸರಗೊಂಡು ಯಾರಾದ್ರೂ ದೂರ ಸರಿದ್ರೆ ಅದು ನಿಮ್ಮ ಸೋಲು, ನಿಮ್ಮ ಮತ್ತೆ ನಿರಾರ್ಥಕತೆ ಅಂತ ಹೇಳ್ತಾರೆ. ಆತನು ನಿಮ್ಮೊಂದಿಗೆ ನಿಲ್ಲಲೂ ಇಲ್ಲ, ನೀನು ಅವನಿಗೆ ಪುಸ್ತಕವನ್ನು ಮಾರುವುದು ಸಾಧ್ಯವಾಗ್ಲಿಲ್ಲ. ಒಂದು ವೇಳೆ ಅವನು ಪುಸ್ತಕವನ್ನು ಕೊಂಡಿದ್ದೇ ಆದ್ರೆ ಅದು ನಿಜಕ್ಕೂ ಸಫಲವಾದ ಬೋಧನೆ ಅಂತ ಹೇಳ್ತಾರೆ. ಪ್ರಭುಪಾದರ ನಿಲುವು ಇಲ್ಲಿ ಸ್ಪಷ್ಟವಾಗಿತ್ತು. ಪುಸ್ತಕಗಳನ್ನು ಮಾರಲೇಬೇಕು, ಆದ್ರೆ ನಿಪುಣತೆಯಿಂದ ಮಾರಿ, ಇದರಲ್ಲಿ ಸಂದೇಹವಿಲ್ಲ. ಪ್ರಭುಪಾದರ ಪ್ರಕಾರ ಪುಸ್ತಕ ವಿತರಣೆಯೇ ಅತ್ಯುತ್ತಮ ಬೋಧನೆ. ನಿಮ್ಮ ಬೋಧನೆಯ ಯಶಸ್ಸು ನೀವು ಎಷ್ಟು ಪುಸ್ತಕಗಳನ್ನು ಮಾರಿದ್ದೀರಿ ಎಂಬುದನ್ನು ಅವಲಂಬಿಸಿದೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಹೆಚ್ಚು ಪುಸ್ತಕವನ್ನು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡದಂತೆ ಮಾರುವುದು ಒಂದು ಕಲೆ. ಲಕ್ಷಾಂತರ ಪ್ರತಿಗಳು ಮಾರಾಟವಾಗತೊಡಗಿದಂತೆ ಅನೇಕ ಜನರು ಪತ್ರ ಬರೆದು ತಮ್ಮ ಕೃತಜ್ಞತೆಯನ್ನಲ್ಲಿ ಸೂಚಿಸುತ್ತಿದ್ರು. ಪುಸ್ತಕದ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ ವ್ಯಕ್ತಿಗಳು ತೀರಾ ಅಪರೂಪ. ಆದ್ರೆ ಇಸ್ಕಾನ್ ಸಂಸ್ಥೆಯಲ್ಲಿ ಪುಸ್ತಕ ವಿತರಣೆಯ ತಂತ್ರದ ಬಗ್ಗೆ ಚರ್ಚೆ ನಡೆಯುತ್ತಲೇ ಇತ್ತು. ಚಿಕಾಗೋದ ಇಸ್ಕಾನ್ನ ಅಧ್ಯಕ್ಷ ಶ್ರೀ ಗೋವಿಂದ ಪ್ರಭುಪಾದರಿಗೆ ಪತ್ರ ಬರೆದಾಗ ಪ್ರಭುಪಾದರು ಮಾರಾಟದ ಕ್ರಮದಲ್ಲಿದ್ದ ಅತಿರೇಕಗಳನ್ನು ಸುಧಾರಿಸುವ ಗೋವಿಂದರ ಆ ಪ್ರಯತ್ನವನ್ನು ಪ್ರೋತ್ಸಾಹಿಸ್ತಾರೆ. ಕೇವಲ ಪುಸ್ತಕಗಳನ್ನು ಮಾರೋದಕ್ಕೋಸ್ಕರ ಸುಳ್ಳುಗಳನ್ನು ಹೇಳುವುದು ಅಪೇಕ್ಷಣೀಯ. ಕೃಷ್ಣ ಎಂತಹ ಅದ್ಭುತ ವ್ಯಕ್ತಿ ಎಂಬುದನ್ನು ವಿವರಿಸಿದ್ರೆ ಸಾಕು, ಅದೇನು ಸುಳ್ಳಲ್ಲವಲ್ಲ. ಆದ್ರೆ ಬೇರೆ ಸಂಗತಿಗಳನ್ನು, ಸುಳ್ಳುಗಳನ್ನು ಹೇಳುವುದು ಸತ್ಯನಿಷ್ಠರಾಗಲು ನಡೆಸುವ ನಮ್ಮ ಅಭ್ಯಾಸಕ್ಕೆ ಅದು ಸಹಕಾರಿ ಅಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಸುಳ್ಳು ಹೇಳುದು, ಕೆಲವರಿಗೆ ಹೇಳದೇ ಇರುವುದು ಒಳ್ಳೆಯ ತತ್ವ ಕೂಡ ಅಲ್ಲ. ಅದು ನಿಜವಾದ ಬ್ರಾಹ್ಮಣರು ಯಾವಾಗ್ಲೂ ಸತ್ಯನಿಷ್ಠರಾಗಿರ್ತಾರೆ. ಅವರು ತಮ್ಮ ವೈರಿಗಳಿಗೂ ಕೂಡ ಸುಳ್ಳನ್ನು ಹೇಳುವುದಿಲ್ಲ. ನಮ್ಮ ಪುಸ್ತಕಗಳಲ್ಲಿ ಸಾಕಷ್ಟು ಒಳ್ಳೆಯ ಯೋಗ್ಯತೆ ಇದೆ. ಪ್ರಾಮಾಣಿಕತೆಯಿಂದ ನೀವು ಸುಮ್ಮನೆ ಅವುಗಳನ್ನು ವಿವರಿಸಿದ್ರೆ ಸಾಕು, ಜನರು ಪುಸ್ತಕಗಳನ್ನು ಕೊಳ್ಳುತ್ತಾರೆ. ಈ ಕಲೆಯನ್ನು ನೀವು ವೃದ್ಧಿಪಡಿಸಿಕೊಳ್ಬೇಕು, ಸುಳ್ಳು ಹೇಳುವ ಕಲೆಯನ್ನಲ್ಲ ಅಂತೇಳಿ ಪರಮ ಸತ್ಯವನ್ನು ಬೋಧಿಸುವ ಮೂಲಕ ಅವರು ಪುಸ್ತಕಗಳನ್ನು ಕೊಳ್ಳುವಂತೆ ನೀವು ಮಾಡ್ಬೇಕು. ಇದು ಚಮತ್ಕಾರದ ಉಪಾಯಗಳಿಂದ ಅಲ್ಲ ಅಂತ ಹೇಳಿ ಕೃಷ್ಣ ಪ್ರಜ್ಞೆಯ ಮೇಲುಸ್ತರದ ಪರಿಪಕ್ವ ಸ್ಥಿತಿ ಇದು ಆಗಿದೆ. ಗಾಯತ್ರಿ ಮಾತಾಜಿ ಹೋದ್ರು ಕುರಿತ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಮಾತಾಜಿ ಟ್ರಾವೆಲ್ ಮಾಡ್ತಾ ಇದೀವಿ, ಓದಕ್ಕಾಗಲ್ಲ, ನಾಳೆ ಓದ್ತೀನಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಓದ್ತೀನಿ ಮಾತಾಜಿ, ಓಕೆ ಓದ್ಲಿಕ್ಕಾಗಲ್ಲ ಈಗ. ಗೀತಾರ್ ಕೋಡಿಕಲ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನವೆಂಬರ್ 1973 106. ಒಂದ್ ನಿಮಿಷ ಮಾತಾಜಿ. ಇಲ್ಲಿಂದ ನವೆಂಬರ್ 1973 ಅಲ್ಲಿಂದ. ಹೌದು, ನವೆಂಬರ್ 1973 106 ಸ್ತ್ರೀ ಪುರುಷರು ಪ್ರತಿನಿತ್ಯವೂ ಪುಸ್ತಕ ಮಾರಾಟಕ್ಕಾಗಿ ಹೋಗುತ್ತಿದ್ದರು. ನ್ಯೂಯಾರ್ಕಿನ ದೇವಾಲಯದವರು 13,200 ಪತ್ರಿಕೆಗಳನ್ನು ಮಾರಾಟ ಮಾಡುವುದರ ಮೂಲಕ ಇಸ್ಕಾನ್ನ ವಿಶ್ವ ದಾಖಲೆಯನ್ನು ನವೆಂಬರ್ನ ಒಂದು ದಿನವೇ ಮುರಿದರು. ಅದೇ ದಿನ 15,000 ಚೂರು ಪ್ರಸಾದವನ್ನು ಅವರು ವಿತರಣೆ ಮಾಡಿದರು. 1973ರಲ್ಲಿ ಇಸ್ಕಾನ್ ಸಂಸ್ಥೆಯಿಂದ ಮಾರಾಟವಾದ ಪುಸ್ತಕಗಳ ಒಟ್ಟು ಸಂಖ್ಯೆ 41,69,000. ಶ್ರೀಲ ಪ್ರಭುಪಾದರಿಗೆ ಈ ವಿಷಯ ತಿಳಿದಾಗ ಅವರು ರಾಮೇಶ್ವರರಿಗೆ ಹೀಗೆ ಪತ್ರ ಬರೆಯುತ್ತಾರೆ: ಮುಂದಿನ ವರ್ಷ, ಕಳೆದ ವರ್ಷ ಎಷ್ಟು ಪುಸ್ತಕಗಳು
ಖರ್ಚಾದವು, ಅದಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಖರ್ಚಾಗುತ್ತದೆ ಎಂಬ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಉಂಟು. ಆಧ್ಯಾತ್ಮಿಕ ಶಕ್ತಿಯ ಸ್ವರೂಪವೇ ಈ ರೀತಿಯದು. ನಾವು ನಮ್ಮ ಶಕ್ತಿಯನ್ನು ಒದಗಿಸಿದರೆ ಸಾಕು, ಯಾವಾಗಲೂ ಅದು ಅಭಿವೃದ್ಧಿ ಆಗುತ್ತಲೇ ಹೋಗುತ್ತದೆ. 1974 ಜನವರಿ ಮೊದಲ ದಿನಗಳಲ್ಲಿ ಶ್ರೀಲ ಪ್ರಭುಪಾದರು ಲಾಸ್ ಏಂಜಲೀರಿಗೆ ಹಿಂತಿರುಗಿದರು. ಒಂದು ಬೆಳಿಗ್ಗೆ ಪುಸ್ತಕ ವಿತರಣೆ ಬಗ್ಗೆ ಒತ್ತು ಕೊಟ್ಟು ಅವರು ಶ್ರೀಮದ್ ಭಾಗವತಂ ಬಗ್ಗೆ ಉಪನ್ಯಾಸ ಮಾಡಿದರು. ಇಡೀ ವಿಶ್ವವನ್ನು ಶ್ರೀಮದ್ ಭಾಗವತದಂತಹ ಸಾಹಿತ್ಯ ಮತ್ತೊಂದಿಲ್ಲ ಎಂಬುದಾಗಿ ಅವರು ಹೇಳಿದರು. ಅದಕ್ಕೆ ಹೋಲಿಕೆಯೂ ಇಲ್ಲ, ಸ್ಪರ್ಧೆಯೂ ಇಲ್ಲ. ಈ ಕೃತಿಯ ಒಂದೊಂದು ಶಬ್ದವು ಮಾನವ ಸಮಾಜದ ಒಳಿತಿಗಾಗಿ ಇದೆ, ಒಂದೊಂದು ಶಬ್ದ ಕೂಡ. ಆದ್ದರಿಂದಲೇ ಪುಸ್ತಕ ವಿತರಣೆ ಬಗ್ಗೆ ನಾವು ಇಷ್ಟೊಂದು ಒತ್ತು ಕೊಟ್ಟು ಮಾತಾಡುವುದು. ಹೇಗೂ ಅಂತೂ ಈ ಪುಸ್ತಕ ಒಬ್ಬನ ಕೈಗೆ ಹೋಯಿತೆಂದರೆ ಅದರಿಂದ ಅವನಿಗೆ ಲಾಭ ಆಗೇ ಆಗುತ್ತದೆ. ಇಷ್ಟೊಂದು ಹಣ ಕೊಟ್ಟು ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕಾಗಿ ಆದರೂ ಇದರಲ್ಲಿ ಏನಿದೆ ಎಂಬುದನ್ನು ನೋಡೋಣ ಎಂದುಕೊಂಡು ಅವನು ಪುಸ್ತಕವನ್ನು ಓದುತ್ತಾನೆ. ಅವನು ಒಂದು ಶ್ಲೋಕ, ಒಂದು ಪದ ಓದಿದರೂ ಸಾಕು. ಈ ಕೃತಿ ಅಂತಹ ಅದ್ಭುತವಾದದ್ದು. ಅದಕ್ಕಾಗಿ ನಾವು ಒತ್ತಿ ಹೇಳುವುದು, ದಯವಿಟ್ಟು ಪುಸ್ತಕಗಳನ್ನು ವಿತರಣೆ ಮಾಡಿ ಪುಸ್ತಕವನ್ನು ವಿತರಣೆ ಮಾಡಿ. ಮೇಲೆ ಮಾಡಿ ಮಾತಾಡಿ. ಒಂದ್ ನಿಮಿಷ ಸಾಕು ಮಾತಾಜಿ. ಹರೇ ಕೃಷ್ಣ. ತುಂಬಾ ಚಿಕ್ಕದಂತೆ. ಇಲ್ಲಿ 1973 ನವೆಂಬರ್ ತಿಂಗಳು 100 ಶ್ರೀ ಪುರುಷರು ಪ್ರತಿನಿತ್ಯವೂ ಒಂದು ನಿಮಿಷ ಪ್ರತಿನಿತ್ಯವೂ ಅವರು ಆ ಪುಸ್ತಕವನ್ನು ಮಾರಾಟ ಮಾಡ್ತಿದ್ರು. ಅದಕ್ಕೆ ಹೋಗ್ತಿದ್ರು ಅವರು. ನ್ಯೂಯಾರ್ಕಿನ ದೇವಾಲಯದವರು 13,200 ಪ್ರತಿಗಳನ್ನು ಮಾರಾಟ ಮಾಡುವುದರ ಮೂಲಕ ಅವರು ಆ ಇಸ್ಕಾನ್ನ ವಿಶ್ವ ದಾಖಲೆಯನ್ನೇ ನವೆಂಬರ್ 1 ದಿನ ಅವರು ಮುರಿಯುತ್ತಾರೆ. ಅದೇ ದಿನ 15,000 ಚೂರು ಪ್ರಸಾದವನ್ನು ಅವರು ವಿತರಣೆ ಮಾಡ್ತಾರೆ. 1973ರಲ್ಲಿ ಇಸ್ಕಾನ್ ಸಂಸ್ಥೆಯಿಂದ ಮಾರಾಟವಾದ ಪುಸ್ತಕಗಳ ಒಟ್ಟು ಸಂಖ್ಯೆ 41,69,000. ಶ್ರೀಲ ಪ್ರಭುಪಾದರಿಗೆ ಈ ವಿಷಯ ತಿಳಿದಾಗ ಅವರು ರಾಮೇಶ್ವರರಿಗೆ ಹೀಗೆ ಪತ್ರ ಬರೀತಾರೆ: ಮುಂದಿನ ವರ್ಷ, ಕಳೆದ ವರ್ಷ ಎಷ್ಟು ಪುಸ್ತಕಗಳು ಖರ್ಚಾದವು ಅದಕ್ಕಿಂತ ಹೆಚ್ಚು ಪುಸ್ತಕಗಳು ಖರ್ಚಾಗ್ತವೆ ಅಂತ ನಿನ್ನ ಆ ಮಾತುಗಳಲ್ಲಿ ನನಗೆ ನಂಬಿಕೆ ಇದೆ. ಆಧ್ಯಾತ್ಮಿಕ ಶಕ್ತಿಯ ಸ್ವರೂಪವೇ ಈ ರೀತಿಯದು. ನಾವು ನಮ್ಮ ಶಕ್ತಿಯನ್ನು ತೊಲಗಿಸಿದ್ರೆ ಸಾಕು, ಯಾವಾಗ್ಲೂ ಅದು ವೃದ್ಧಿಗೊಳ್ತಾ ಹೋಗ್ತದೆ ಅಂತ ಹೇಳ್ತಾರೆ. 1974 ಆ ಜನವರಿಯ ಮೊದಲ ದಿನಗಳಲ್ಲಿ ಶ್ರೀಲ ಪ್ರಭುಪಾದರು ಪುನಃ ಲಾಸ್ ಏಂಜಲೀಸ್ಗೆ ಹಿಂದಿರುಗಿದ್ರು. ಒಂದು ಬೆಳಿಗ್ಗೆ ಪುಸ್ತಕ ವಿತರಣೆಯ ಆ ಸಮಯದಲ್ಲಿ ಅವರು ಏನ್ ಮಾಡ್ತಾರೆ, ಒತ್ತು ಕೊಟ್ಟು ಹೇಳ್ತಾರೆ. ಶ್ರೀಮದ್ ಭಾಗವತಂ ಬಗ್ಗೆ ಉಪನ್ಯಾಸವನ್ನು ಮಾಡ್ತಾರೆ. ಇಡೀ ವಿಶ್ವದಲ್ಲೇ ಶ್ರೀಮದ್ ಭಾಗವತದಂತಹ ಸಾಹಿತ್ಯ ಇನ್ನೊಂದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಅದಕ್ಕೆ ಹೋಲಿಕೆಯೂ ಇಲ್ಲ, ಸ್ಪರ್ಧೆಯೂ ಇಲ್ಲ. ಈ ಕೃತಿಯು ಒಂದೊಂದು ಶಬ್ದವು ಕೂಡ ಅದು ಇಲ್ಲಿ ಹೋಯ್ತು. ಈ ಕೃತಿಯ ಒಂದೊಂದು ಶಬ್ದವು ಕೂಡ ಮಾನವನ ಸಮಾಜದ ಒಳಿತಿಗಾಗಿ ಇದೆ ಅಂತ ಹೇಳ್ತಾರೆ. ಒಂದೊಂದು ಶಬ್ದ ಕೂಡ ಅದು ಒಳಿತಿಗಾಗಿ ಇದೆ. ಪುಸ್ತಕ ವಿತರಣೆ ಬಗ್ಗೆ ನಾವು ಇಷ್ಟೊಂದು ಒತ್ತು ಕೊಟ್ಟು ಮಾತನಾಡುದು ಹೇಗೋ ಅಂತೂ ಆ ಪುಸ್ತಕ ಒಬ್ಬನ ಕೈಗೆ ಹೋಯ್ತೆಂದ್ರೆ ಅವನಿಗೆ ಅದು ಲಾಭವೇ ಆಗಿಯೇ ಆಗ್ತದೆ. ಇಷ್ಟೊಂದು ಹಣ ಕೊಟ್ಟು ನಾನು ಆ ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕಾಗಿ ಆದ್ರೂ ಆ ಪುಸ್ತಕವನ್ನು ಅದರಲ್ಲಿ ಏನಿದೆ ಅಂತೇಳಿ ಒಂದು ಪೇಜ್ ತೆಗೆದಾದ್ರೂ ನೋಡ್ತಾನೆ. ಅವನು ಪುಸ್ತಕವನ್ನು ಮತ್ತೆ ಓದ್ತಾನೆ. 1 ಶ್ಲೋಕ 2 ಶ್ಲೋಕ ಹಾಗೆ ಒಂದು ಪದ ಓದಿದ್ರು ಕೂಡ ಸಾಕು. ಈ ಕೃತಿ ಅಂತಹ ಅದ್ಭುತವನ್ನು ಅದಕ್ಕಾಗಿಯೇ ನಾವು ಒತ್ತಿ ಹೇಳುವುದು, ದಯವಿಟ್ಟು ಪುಸ್ತಕಗಳನ್ನು ವಿತರಣೆ ಮಾಡಿ ಅಂತೇಳಿ 3 ಸಲ ಹೇಳ್ತಾರೆ. ನೆಕ್ಸ್ಟ್ ಮಂಜುಳಾ ದೇವಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಗಂಭೀರವಾದ ಹಿನ್ನಡೆ ಎಂದು ಹೇಳಬಹುದಾದ ಘಟನೆ ಒಂದರ ಜೊತೆಗೆ 1974 ವರ್ಷ ಪ್ರಾರಂಭವಾಯಿತು.
ವಿಯಟ್ನಾಮಿ ಯುದ್ಧ ವಿರೋಧಿಗಳು ರಾಜಕೀಯ ಕರಪತ್ರಗಳನ್ನು ಖಾಸಗಿ ವಿಹಾರ ಮಾರ್ಗಗಳಲ್ಲಿ ವಿತರಣೆ ಮಾಡುವುದರ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ನಿಬಂಧನೆಯನ್ನು ಹೇರಿತು. ಲಾಭ ಮಾಡುವ ಉದ್ದೇಶವಿಲ್ಲದೆ ನಾಗರಿಕರು, ಧಾರ್ಮಿಕರು ಒಳಗೊಂಡು ಮಾಲೀಕರಿಂದ ಅನುಮತಿ ಪಡೆದು ತಮ್ಮ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದರು. ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದಾಗಿ ವಿತರಕರು ಮತ್ತೆ ಮತ್ತೆ ಭೇಟಿ ಕೊಡುತ್ತಿದ್ದ ಖಾಸಗಿ ವಿಹಾರ ಮಾರ್ಗಗಳು ಒಮ್ಮೆಗೆ ಅವರ ಕೈ ತಪ್ಪಿ ಹೋದವು. ಖಾಸಗಿ ಸ್ಥಳಗಳಲ್ಲಿ ಭಕ್ತರಿಗೆ ಪ್ರವೇಶವನ್ನು ನಿಷೇಧಿಸಿದ ಅದೇ ನ್ಯಾಯ ವ್ಯವಸ್ಥೆ ಸಾರ್ವಜನಿಕ ಸ್ಥಳಗಳಿಗೆ ಅವರಿಗೆ ಪ್ರವೇಶ ನೀಡಿತು. ಇಸ್ಕಾನ್ನ ಭಕ್ತರು ನಗರ ಸೌಮ್ಯದ ಲಾಸ್ ವೇಗಾಸ್ ವಿಮಾನ ಬಂದರಿನ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ವಿಮಾನ ನಿಲ್ದಾಣವು ಅವರ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿರುವ ವಿರುದ್ಧವಾಗಿ ತಡೆಯಾಜ್ಞೆಯನ್ನು ತಂದರು. ಈ ಆಜ್ಞೆಯು ಎಲ್ಲಾ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಸಂಕೀರ್ತನಾ ಕಾರ್ಯಕ್ರಮವನ್ನು ಕಾನೂನುಬದ್ಧಗೊಳಿಸುವ ಅವಕಾಶಗಳ ಮೂಲಕ ಪುಸ್ತಕ ವಿತರಣೆಯ ಹೊಸ ಯುಗವೊಂದನ್ನು ಪ್ರಾರಂಭಿಸುವ ಭರವಸೆ ನೀಡಿತು. ಕೃಷ್ಣನು ಪ್ರಭುಪಾದರ ಮೂಲಕ ಪುಸ್ತಕ ವಿತರಣೆಯನ್ನು ವೃದ್ಧಿಪಡಿಸಲು ಕ್ರಿಯಾಪ್ರವೃತ್ತನಾಗಿದ್ದಾನೆ ಎಂಬುದಕ್ಕೆ ಈ ಘಟನೆಯಿಂದ ಭಕ್ತರಿಗೆ ಒಂದು ಆಧಾರ ದೊರಕಿದಂತಾಯಿತು. ಹಿಂದೆ ಯಾವನೇ ಗುರುವು ವೈದಿಕ ಸಾಹಿತ್ಯವನ್ನು ಇಂತಹ ಬೃಹತ್ ಪ್ರಮಾಣದಲ್ಲಿ ಯಾವತ್ತೂ ವಿತರಣೆ ಮಾಡಿರಲಿಲ್ಲ. ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣನ ಶಕ್ತಿ ಗ್ರಹಿತ ಪ್ರತಿನಿಧಿ ಎಂಬುದಕ್ಕೆ ಇದು ಇನ್ನೊಂದು ಸೂಚನೆ. ಪ್ರಭುಪಾದರ ಆದೇಶವನ್ನು ಕಾರ್ಯರೂಪಕ್ಕೆ ತರುವ ಭಕ್ತರಿಗೆ ಕೂಡ ಕೃಷ್ಣನು ಶಕ್ತಿಯನ್ನು ನೀಡುತ್ತಿದ್ದನು. ಆದರೆ ಭಕ್ತರು ಸರ್ವಾರ್ಪಣೆ ಮತ್ತು ವೈರಾಗ್ಯದ ನೆಲೆಯನ್ನು ತೊಡಗಿಕೊಳ್ಳಲು ಮನಪೂರ್ವಕವಾಗಿ ಬಯಸಿದಾಗ ಮಾತ್ರ. ಇದು ಹೋದ್ಲ ಮಾತಾಜಿ? ಓದಿ. ಪ್ರಘೋಷ. ಒಂದು ದಿನ ನಾನು ವಿಮಾನ ನಿಲ್ದಾಣಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ನೀಗ್ರು ಹತ್ತಿರ ಹೋಗಿ, ಕ್ಷಮಿಸಿ ಸಾರ್ ಎನ್ನುತ್ತಾ ಅವನೊಂದಿಗೆ ಇನ್ನೇನು ಮಾತು ಪ್ರಾರಂಭಿಸಬೇಕು. ಅಬ್ಬಾ, ಆ ಮನುಷ್ಯ ಸರಿಯಾಗಿ ನನ್ನ ಮುಖಕ್ಕೆ ಮುಷ್ಟಿಯಿಂದ ಒಂದು ಬಲವಾದ ಪೆಟ್ಟು ಕೊಟ್ಟ. ಮರುಕ್ಷಣ ನಾನು ನೆಲದ ಮೇಲೆ ಬಿದ್ದಿದ್ದೆ. ಒಮ್ಮೆಗೆ ಅನೇಕ ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಹಾದು ಹೋದವು. ಬೆಳಗ್ಗೆ ಪ್ರವಚನದಲ್ಲಿ ತ್ರಿಪುರಾರಿಯವರು ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಅನುರುಣಿಸತೊಡಗಿದವು. ನಮ್ಮ ಮನಸ್ಸು ಸ್ಥಿರವಾಗಿರಬೇಕು. ನನಗೆ ನಾನೇ ಹೇಳಿಕೊಂಡೆ, ಸರಿ, ಮತ್ತೆ ನಾನು ಎದ್ದು ನಿಲ್ಲುತ್ತೇನೆ, ನನ್ನ ಪ್ರಯತ್ನ ನಾನು ಮಾಡುತ್ತಲೇ ಹೋಗುತ್ತೇನೆ. ತಕ್ಷಣವೇ ನಾನು ಮೇಲೆದ್ದವನು ಹೊಸ ಸ್ಫೂರ್ತಿಯಿಂದ ಪ್ರಭುಪಾದರ ಪುಸ್ತಕಗಳನ್ನು ಮಾರಲು ಇನ್ನೊಬ್ಬ ವ್ಯಕ್ತಿಯನ್ನು ನೋಡತೊಡಗಿದೆ. ಇನ್ನೊಂದು ಸಾರಿ ಹೀಗಾಯಿತು. ಒಮ್ಮೆ ದಂಪತಿಗಳಿಬ್ಬರು ನನ್ನ ಬಳಿ ಬಂದರು. ಗಂಡನಿಗೇನೋ ಅಂತಹ ಆಕರ್ಷಣೆ ನನ್ನ ಬಗ್ಗೆ ಇದ್ದಂತಿರಲಿಲ್ಲ. ಆದರೆ ಆತನ ಹೆಂಡತಿ ನನ್ನ ಬಳಿ ಇರುವಂತಹವು ಆಧ್ಯಾತ್ಮಿಕ ಪುಸ್ತಕಗಳು ಎಂದು ತಿಳಿದ ಕೂಡಲೇ ನನ್ನನ್ನು ನಿಲ್ಲಿಸಿ ಕೇಳಿದಳು, ಏನು ಪುಸ್ತಕಗಳಿವು? ನಾನು ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದೆ, ಈ ಪುಸ್ತಕ ಹುಟ್ಟು, ಸಾವು ಮತ್ತು ಅದರಾಚೆಗಿನ ಸಂಗತಿಗಳನ್ನು ವಿವರಿಸುತ್ತದೆ. ಆಕೆ ಹೋ ಎಂದು ಉದ್ಗಾರ ತೆಗೆದಳು. ತನ್ನ ಗಂಡನ ಕಡೆಗೆ ತಿರುಗಿ, ಈ ಪುಸ್ತಕ ತೆಗೆದುಕೊಳ್ಳಿ ಪ್ಲೀಸ್ ಎಂದಳು. ಆದರೆ ಆ ಮನುಷ್ಯ, ನನಗೆ ಈ ಪುಸ್ತಕ ಬೇಕಾಗಿಲ್ಲ, ಬಾಬಾ ಹೋಗೋಣ ಎನ್ನುತ್ತಾ ಮುಂದೆ ನಡೆದೇ ಬಿಟ್ಟ. ಆಕೆ ಮಾತ್ರ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರೇಮ ರಾಘವ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. 37 ಪೇಜ್ ನಂಬರ್. ಆಕೆ ಮಾತ್ರ ಇನ್ನು ನಿಂತೇ ಇದ್ದಳು. ದಯವಿಟ್ಟು ಈ ಪುಸ್ತಕದ ಬಗ್ಗೆ ಇನ್ನು ಸ್ವಲ್ಪ ವಿವರಿಸುತ್ತೀರಾ? ನಾನು ಪುಸ್ತಕದ ಬಗ್ಗೆ ಕೆಲವು ಮಾತು ಹೇಳಿ ಆಕೆಯನ್ನು ವಿಚಾರಿಸಿದೆ. ನೀವು ಎಲ್ಲಿಂದ ಬರುತ್ತಿದ್ದೀರಿ? ರೋಚೆಸ್ಟರ್ ನಿಂದ ಎಂದಳು. ಅವಳು ತಾನು ಮಾಯೋ ಕ್ಲಿನಿಕ್ ನಿಂದ ಬರುತ್ತಿರುವುದಾಗಿಯೂ ತನಗೆ ಕ್ಯಾನ್ಸರ್ ಇದೆ ಎಂದು, ತನ್ನ ಮರಣ ಸಮೀಪಿಸುತ್ತಿದೆ ಎಂದು ಆಕೆ ಹೇಳುತ್ತಾ, ನಾನು ಈ ಪುಸ್ತಕವನ್ನು ಓದಲೇಬೇಕು ಎಂಬುದಾಗಿ ಉತ್ಕಂಠಿತಳಾಗಿ ನುಡಿದಳು. ನನಗೆ $10 ನೀಡಿ ಪುಸ್ತಕವನ್ನು ಕೊಡು, ತುಂಬಾ ಥ್ಯಾಂಕ್ಸ್ ಎಂದು ಹೇಳುತ್ತಾ ಓಡಿಯೇ ಬಿಟ್ಟಳು. ಸ್ವಲ್ಪ ಸಮಯದ ನಂತರ ಆಕೆ ತಿರುಗಿ ನನ್ನ ಬಳಿಗೆ ಬಂದು ನನ್ನ ಕೈ ಕುಲುಕಿ ಮತ್ತೆ ಕೃತಜ್ಞತೆ ಹೇಳಿದಳು. ದಿನನಿತ್ಯ ಘಟಿಸುವ ಇಂತಹ ಅನುಭವಗಳು ನಾವು ಯಾವುದೋ ತುಂಬಾ ವಿಶೇಷವಾದುದರ ಪ್ರತಿನಿಧಿಗಳು ಎಂಬ ಭಾವನೆಯನ್ನು ಉಂಟು ಮಾಡುತ್ತಿದ್ದವು. ಇದರಿಂದಾಗಿ ನಾವು ಶ್ರೀಲ ಪ್ರಭುಪಾದರನ್ನು ಮತ್ತು ಅವರ ಪುಸ್ತಕಗಳ ವಿತರಣೆಯ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳುತ್ತಿದ್ದೆವು. ಪವಾಡ ಸದೃಶವಾದ ಇಂತಹ ಘಟನೆಗಳನ್ನು ಮತ್ತೆ ಮತ್ತೆ ನಿರೀಕ್ಷಿಸುತ್ತಿದ್ದೆವು. ಕೇಶವ ಭಾರತಿ. ನಾನು ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದೆ. ಇಲ್ಲಿ ಪುಸ್ತಕಗಳನ್ನು ಮಾರುವುದು ಕಷ್ಟವೆಂಬುದು ನನಗೆ ಗೊತ್ತಿತ್ತು. ನಾನು ಲಾಸ್ ಏಂಜಲೀಸ್ ನಲ್ಲಿ ಇದ್ದಿದ್ದರೆ ಪ್ರಾಯಶಃ ತ್ರಿಪುರಾರಿಯವರಷ್ಟೇ ಪುಸ್ತಕಗಳನ್ನು ಮಾರಬಹುದಿತ್ತು. ಮುಂದೆ ಒಮ್ಮೆ ತ್ರಿಪುರಾರಿಯವರೊಂದಿಗೆ ಪುಸ್ತಕಗಳನ್ನು ವಿತರಣೆ ಮಾಡುವ ಅವಕಾಶವೂ ನನಗೆ ಒದಗಿತ್ತು. ನಾನು ಒಂದು ರೀತಿ ಸಂಘಜೀವಿಯಾದುದರಿಂದ ಜನಗಳನ್ನು ತಡೆದು ನಿಲ್ಲಿಸುವುದಾಗಲಿ
ಅವರೊಂದಿಗೆ ಮಾತನಾಡುವುದಾಗಲಿ ನನಗೆ ಸಮಸ್ಯೆಯಾಗಿರಲಿಲ್ಲ. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು. ತ್ರಿಪುರಾರಿ 5 ಪುಸ್ತಕಗಳನ್ನು ಆಗಲೇ ವಿತರಿಸಿ ಬಿಟ್ಟಿದ್ದರು. ಆಮೇಲೆ 5, 10 ಆಯ್ತು. ಆದರೆ ನಾನು ಪುಸ್ತಕ ಮಾರುವುದರಲ್ಲಿ ಒಬ್ಬ ಮನುಷ್ಯನನ್ನಾದರೂ ನಿಲ್ಲಿಸಿ ಕೈ ಕುಲುಕುವುದು ಸಾಧ್ಯವಾಗಿರಲಿಲ್ಲ. ಇದು ನಂಬಲಿಕ್ಕೆ ಸಾಧ್ಯವಾಗದಂತಹ ಸಂಗತಿಯಾಗಿತ್ತು. ಆದರೆ ಇದಕ್ಕೆ ಕಾರಣ ನನ್ನ ಅತಿಯಾದ ಸ್ವಾಭಿಮಾನ ಎಂಬುದು ನನಗೆ ಗೊತ್ತಿತ್ತು. 1 ಗಂಟೆ ಆಯ್ತು, ಯಾರೂ ನನ್ನನ್ನು ಸಮೀಪಿಸಲಿಲ್ಲ, ಕೈ ಕುಲುಕಲಿಲ್ಲ. ನಾನಂತೂ ದಿಗ್ಭ್ರಾಂತನಾಗಿ ಹೋದೆ. ಯಾಕಂದರೆ ಪ್ರಭುಪಾದರ ಪುಸ್ತಕಗಳನ್ನು ಮಾರಬೇಕೆಂಬುದು ನನ್ನ ಉದ್ದೇಶವಾಗಿತ್ತು. ಕೊನೆಗೆ ಒಂದು ಸ್ಥಳದಲ್ಲಿ ನಿರಾಶೆಯಿಂದ ನಾನು ಕುಸಿದು ಕುಳಿತೆ. ಹೆಚ್ಚು ಕಮ್ಮಿ ನನಗೆ ಅಳುವೇ ಬಂದುಬಿಟ್ಟಿತ್ತು. ಓದ್ಲ ಮಾತಾಜಿ? ಓದಿ, ಒಂದು ಪ್ಯಾರ ಓದಿ ಮಾತಾಜಿ. ಆಗ ತ್ರಿಪುರಾರಿ ತನ್ನ ಸಮೀಪ ಬಂದು ಉಪದೇಶಿಸಿದರು. ಇಂತಹ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಮತ್ತು ನಿತ್ಯಾನಂದರನ್ನು ಪ್ರಾರ್ಥಿಸಬೇಕೆಂದು ಅವರು ಹೇಳಿದರು. ಇದೆಲ್ಲ ಆಗುತ್ತದೆ, ಆದರೆ ನಾವು ಹತಾಶರಾಗಬಾರದು ಎಂದು ಬೋಧಿಸಿದರು. ನಾನು ಅವರ ಸಲಹೆಯಂತೆ ನಡೆದೆ. 10-15 ಜನ ಒಬ್ಬರ ಹಿಂದೆ ಒಬ್ಬರು ನನ್ನ ಬಳಿ ಬರತೊಡಗಿದರು. ನನ್ನೊಂದಿಗೆ ಮಾತನಾಡಿ ಕೆಲವರು ಪುಸ್ತಕಗಳನ್ನು ಕೊಂಡರು. ಈ ಘಟನೆ ಆದ ಮೇಲೆ ನಾವು ನಮ್ಮಲ್ಲೇ ಮಾತನಾಡಿಕೊಂಡೆವು, ನಾವೆಲ್ಲರೂ ಚೈತನ್ಯ ಮಹಾಪ್ರಭುಗಳು ಆಡಿಸುವ ಸೂತ್ರದ ಬೊಂಬೆಗಳು ಎಂಬುದು ನಮಗೆ ಅರ್ಥವಾಯಿತು. ಸಂಕೀರ್ತನಾ ತತ್ವವನ್ನು ನಾವು ಬೆಳೆಸಿಕೊಂಡಿದ್ದು ಹೀಗೆ. ಪುಸ್ತಕಗಳ ವಿತರಣೆಯ ಮೂಲಕ ಪ್ರಭುಪಾದರು ಎಂಥವರು ಎಂಬುದು ನಮಗೆ ತಿಳಿಯಿತು. ಅವರನ್ನು ಇನ್ನೂ ಹೆಚ್ಚು ಮೆಚ್ಚುವುದು ನಮಗೆ ಸಾಧ್ಯವಾಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಲವಂಗ ತಿಲಕ. ಇಡೀ ದಿನ ನಾನು ಮಹಡಿಯ ಮೆಟ್ಟಿಲ ಬಳಿ ನಿಂತಿರುತ್ತಿದ್ದೆ. ಸಾವಿರಾರು ಜನ ನನ್ನನ್ನು ಹಾದು ಹೋಗುತ್ತಿದ್ದರು. ಆಗ 100 ಪುಸ್ತಕಗಳನ್ನು ಮಾರಾಟ ಮಾಡುವುದು ನಮಗೆ ಸಾಧ್ಯವಾಗುತ್ತಿತ್ತು. ನಾವು ಪ್ರಭುಪಾದರ ಪುಸ್ತಕಗಳಿಂದಲೇ ಕೆಲವು ಸಾಲುಗಳನ್ನು ಉದ್ಧರಿಸಿ ಮಾತನಾಡುತ್ತಿದ್ದೆವು. ತ್ರಿಪುರಾರಿಯವರು ಸಾಮಾನ್ಯವಾಗಿ ಹಂಸಗಳು ನೀರಿನಿಂದ ಹಾಲನ್ನು ಮಾತ್ರ ಹೀರುವ ಸಂಗತಿಯನ್ನು ಹೇಳುತ್ತಿದ್ದರು. ನಾವು ಕೂಡ ಯಾರನ್ನಾದರೂ ಸಮೀಪಿಸಲು ಈ ಕಥೆಯನ್ನು ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೆವು. ನೋಡಿ, ಈ ಮಹಾಯೋಗಿಗಳು ನೀರಿನಿಂದ ಹಾಲನ್ನು ಬೇರ್ಪಡಿಸಲು ಹೇಗೆ ಸಮರ್ಥರಾಗಿದ್ದರು ಎಂದರೆ, ಸಾರವತ್ತಾದ ಭಾಗವನ್ನು ಹೇಗೆ ಅವರು ಸ್ವೀಕರಿಸಬಲ್ಲವರಾಗಿದ್ದರು. ತ್ರಿಪುರಾರಿಯವರು ಆಧ್ಯಾತ್ಮಿಕ ಜಗತ್ತಿಗೆ ಈ ಚಿತ್ರಪಟಗಳೇ ಕಿಟಕಿಗಳು ಎಂದು ಹೇಳುತ್ತಿದ್ದರು. ನಾವು ಆಗಾಗ ಈ ಪುಸ್ತಕ ಒಂದು ಪ್ರಜ್ವಲಿಸುವ ಸೂರ್ಯ, ಇದರ ಪ್ರಕಾಶ ಈ ಕಲಿಯುಗದ ಅಜ್ಞಾನದ ಕತ್ತಲನ್ನು ದೂರ ಮಾಡುತ್ತದೆ ಎನ್ನುತ್ತಿದ್ದೆವು. ಪ್ರಭುಪಾದರ ಪುಸ್ತಕಗಳನ್ನು ಮಾರುವುದಕ್ಕೆ ಅತ್ಯುತ್ತಮ ವಿಧಾನವೆಂದರೆ ಅವರ ಮಾತುಗಳನ್ನೇ ಉಪಯೋಗಿಸುವುದು ಎಂಬುದನ್ನು ನಾನು ಕಂಡುಕೊಂಡಿದ್ದೆ. ಪ್ರಭುಪಾದರು ಹೇಳಿದರು, ನಾವು ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಸಾಲನ್ನು ಓದಿ ಹೇಳಿದರೂ ಸಾಕು, ಆ ವ್ಯಕ್ತಿ ಅದಕ್ಕೆ 100ರಷ್ಟು ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುತ್ತಾನೆ. ಒಮ್ಮೆ ಒಬ್ಬ ಭಕ್ತ ಪ್ರಭುಪಾದರ ಬಳಿ ಬಂದು ತನ್ನ ಅಸಮಾಧಾನವನ್ನು ಹೀಗೆ ವ್ಯಕ್ತಪಡಿಸಿದ: ಕೆಲವು ಜನ ಪುಸ್ತಕಗಳನ್ನು ಸುಮ್ಮನೆ ಬಿಸಾಕುತ್ತಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಹೆಚ್ಚು ಜನಗಳಿಗೆ ಪುಸ್ತಕಗಳು ಸುಮ್ಮನೆ ತಲುಪಬೇಕೆಂಬುದು ಪ್ರಭುಪಾದರ ವಿಚಾರವೆಂದು ನಾವು ಅರ್ಥ ಮಾಡಿಕೊಂಡಿದ್ದೆವು. ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬಲ್ಲ ಬುದ್ಧಿವಂತರೆಂದು ನಾವು ಭಾವಿಸುವ ವ್ಯಕ್ತಿಗಳಿಗೆ ಮಾತ್ರ ಪುಸ್ತಕವನ್ನು ನೀಡಬೇಕೆಂಬುದು ಪ್ರಭುಪಾದರ ವಿಚಾರವಾಗಿರಲಿಲ್ಲ. ಪ್ರಭುಪಾದರು ಹೇಳುತ್ತಿದ್ದರು, ಒಬ್ಬ ವ್ಯಕ್ತಿ ಒಂದು ಓದಿದರೂ ಸಾಕು, ಅದರಿಂದ ಆತ ತುಂಬಾ ಪ್ರಭಾವಿತನಾಗುತ್ತಾನೆ. ಆದ ಕಾರಣ ಪ್ರಭುಪಾದರು ಪುಸ್ತಕಗಳ ಸಾಮೂಹಿಕ ವಿತರಣೆಯನ್ನು ಬೋಧಿಸುತ್ತಿದ್ದರು. ಅರ್ಹ ವ್ಯಕ್ತಿಯನ್ನು ಆರಿಸಿ ಆ ವಿಶೇಷ ವ್ಯಕ್ತಿಗೆ ಮಾತ್ರ ಪುಸ್ತಕವನ್ನು ಮಾರಬೇಕು ಎಂಬುದು ಅವರ ವಿಚಾರವಾಗಿರಲಿಲ್ಲ. ವೈಶೇಷಿಕ ನನ್ನೊಂದಿಗೆ ವಿಮಾನ ನಿಲ್ದಾಣದಲ್ಲಿ ಪುಸ್ತಕಗಳನ್ನು ಮಾರುತ್ತಿದ್ದರು. ಅವರು ಜನರ ಬಳಿಗೆ ಹೋಗಿ ಹೇಳುತ್ತಿದ್ದರು, ಹೇಗಿದ್ದೀರಿ ಸ್ವಾಮಿ? ಶ್ರೀಕೃಷ್ಣ ಸಂಕೀರ್ತನೆ ಚಳುವಳಿಗೆ ಎಲ್ಲ ವೈಭವಕ್ಕಲಿ ಅದು ಮಾನವ ಜನಾಂಗಕ್ಕೆ ದೊರಕಿರುವ ಹೃದಯ ಶುದ್ಧೀಕರಣದ ಮಹಾ ದೈವಾನುಗ್ರಹ. ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯಾಷ್ಟಕ ಸ್ತೋತ್ರಗಳನ್ನು ಓದತೊಡಗಿದರು. ಇಷ್ಟಾಗಿಯೂ ಅವರು ಪುಸ್ತಕಗಳ ಮಾರಾಟ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಪುಸ್ತಕಗಳ ಮೇಲೆ ಕೃಷ್ಣನ ಮತ್ತು ಕೆಲವು ಭಕ್ತಿಪೂರ್ಣ ಘಟನೆಗಳ ಚಿತ್ರಗಳಿರುತ್ತಿದ್ದವು. ಕೆಲವು ಭಕ್ತರಿಗೆ ಪುಸ್ತಕಗಳೊಂದಿಗೆ ಆ ಚಿತ್ರಗಳಿರುವ ಸಂಬಂಧ ಅರ್ಥವಾಗಿರಲಿಲ್ಲ. ಆದರೂ ಪ್ರಭುಪಾದರು ಆ ಭಕ್ತರು ಪುಸ್ತಕಗಳನ್ನು
ವಿತರಣೆ ಮಾಡಬೇಕೆಂದು ಬಯಸುತ್ತಿದ್ದರು. ಗ್ರಂಥಗಳ ಅಂತಃಸತ್ವವನ್ನು ಕುರಿತು ಮಾತನಾಡಬೇಕು ಎಂಬುದು ಅವರ ವಿಚಾರವಾಗಿತ್ತು. ಒಮ್ಮೆ ಭಕ್ತರೊಬ್ಬರು ಪುಸ್ತಕಗಳನ್ನು ಮಾರುವಾಗ ನಾವು ಏನು ಹೇಳಬೇಕು ಎಂದು ಪ್ರಭುಪಾದರನ್ನು ಕೇಳಿದರು. ಪ್ರಭುಪಾದರು ಅವರಿಗೆ ಕೃಷ್ಣೆ ಸ್ವದಾಮೋಪಗತೆ ಹೇಳಬೇಕೆಂದು ಸೂಚಿಸಿದರು. ಅದು ಶ್ರೀಮದ್ ಭಾಗವತವು ಒಂದು ಪ್ರಚಂಡ ಸೂರ್ಯನೆಂದು, ಆ ಸೂರ್ಯ ಉದಿಸಿರುವುದು ಈ ಅಂಧಕಾರ ಯುಗದಲ್ಲಿ ಜನಗಳಿಗೆ ಧರ್ಮವನ್ನು ನೀಡುವುದಕ್ಕಾಗಿ ಎಂದು ವಿವರಿಸುವ ಸ್ತೋತ್ರವಾಗಿತ್ತು. ನಾವೆಲ್ಲರೂ ಈ ಶ್ಲೋಕವನ್ನು ಹೇಳುತ್ತಾ ಶ್ರದ್ಧೆಯಿಂದ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದೆವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಪಿ ಎಸ್ ಕೃಷ್ಣ. ಜಯಶ್ರೀ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಜನರು ಕೃಷ್ಣ ಪ್ರಜ್ಞೆ ಒಳಗಾಗುವುದನ್ನು ನಾವು ನೋಡುತ್ತಾ ಹೋಗುತ್ತೇವೆ. ಭಕ್ತರು ತುಂಬಾ ಪ್ರಾಮಾಣಿಕರು ಮತ್ತು ತಾವು ಮಾಡುತ್ತಿರುವ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿಕೊಂಡಿರುವವರು ಎಂಬುದು ತಿಳಿದಾಗ ಜನರು ಸಾಮಾನ್ಯವಾಗಿ ಪ್ರಭಾವಿತರಾಗುತ್ತಾರೆ. ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಪ್ರಭುಪಾದರ ಪುಸ್ತಕಗಳನ್ನು ಮೆಚ್ಚಿ ಮಾತನಾಡುವ ಜನರನ್ನು ನಾವು ನೋಡುತ್ತೇವೆ. ಹಾಗೆಂದು ನಮಗೆ ಯಾವುದೇ ಬಗೆಯ ತೊಂದರೆಯೂ ಉಂಟಾಗುತ್ತಿರಲಿಲ್ಲ ಎಂದು ಅರ್ಥವಲ್ಲ. ಪ್ರಭುಪಾದರು ನಮಗೆ ಆ ಬಗ್ಗೆ ಸೂಚನೆಯೂ ಇದ್ದರು. ನಾವು ಯಾವಾಗಲೂ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಲೇಬೇಕಾಗಿತ್ತು. ನಾವು ಪಡೆಯುವ ಎಲ್ಲಾ ಬಗೆಯ ಅನುಭವಗಳ ಬಗ್ಗೆಯೂ ಪ್ರಭುಪಾದರು ಸೂಚನೆ ನೀಡಿಯೇ ಇರುತ್ತಿದ್ದರು. ಪುಸ್ತಕಗಳ ವಿತರಕರನ್ನು ನಾವು ಕೆಲವು ಬಾರಿ ತೊಂದರೆಗಳನ್ನು ಎದುರಿಸಲೇಬೇಕಾಗುತ್ತದೆ, ಏಕೆಂದರೆ ಅವರನ್ನು ಒಪ್ಪಿಕೊಳ್ಳುವವರು ಕೆಲವರಾದರೆ ತಿರಸ್ಕರಿಸುವವರು ಕೆಲವರು. ಅವನು ತಾಳಿಕೊಳ್ಳಬೇಕಾಗುತ್ತದೆ. ವಿಮಾನ ನಿಲ್ದಾಣದಲ್ಲಿ ನಮಗೆ ಪ್ರಾಧ್ಯಾಪಕರು ಸಿಗುತ್ತಿದ್ದರು, ನ್ಯಾಯವಾದಿಗಳು ಸಿಗುತ್ತಿದ್ದರು. ನಮ್ಮನ್ನು ಕಂಡು ನಿಂತು ಮಾತನಾಡುವ ಅನೇಕ ಬಗೆಯ ಜನರು ನಾವು ನೋಡುತ್ತಿದ್ದೆವು. ಅನೇಕರು ನಮ್ಮೊಂದಿಗೆ ವಾದ ವಿವಾದಕ್ಕೆ ಇಳಿಯುತ್ತಿದ್ದರು. ನಾವು ಪ್ರಭುಪಾದರ ಪುಸ್ತಕಗಳನ್ನು ಮತ್ತು ಚಳವಳಿಯನ್ನು ಸಮರ್ಥಿಸಿಕೊಂಡು ಪ್ರಭುಪಾದರ ಪರವಾಗಿ ಮಾತನಾಡಬೇಕಾಗುತ್ತಿತ್ತು. ಚಿಕಾಗೋದಲ್ಲಿ, ನ್ಯೂಯಾರ್ಕ್ನಲ್ಲಿ, ಲಾಸ್ ಏಂಜಲೀಸ್ನಲ್ಲಿ ಮತ್ತು ಸ್ಯಾನ್ಡಿಯಾಗೋದಲ್ಲಿ ವಾಸಿಸುತ್ತಿರುವ ತೀಕ್ಷ್ಣ ಬುದ್ಧಿವಂತ ಮಾಯವಾದಿಗಳೊಂದಿಗೆ, ವಿಜ್ಞಾನಿಗಳೊಂದಿಗೆ, ವ್ಯಾಪಾರಿಗಳೊಂದಿಗೆ ಸಂಪರ್ಕವುಳ್ಳ ಪಂಡಿತರುಗಳಿಗೆ ನಾವು ಪ್ರಭುಪಾದರ ಪುಸ್ತಕಗಳನ್ನು ನೀಡುತ್ತಿದ್ದೆವು. ಆ ಜನರು ತುಂಬಾ ಕುಶಾಗ್ರಮತಿಗಳು ಮತ್ತು ಕಠಿಣ ಮನಸ್ಕರು. ಅಂತಹವರೊಂದಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಸಂಘರ್ಷಿಸುವಾಗ ಮತ್ತು ನಮ್ಮ ಚಳವಳಿಯನ್ನು ಸಮರ್ಥಿಸಿಕೊಳ್ಳುವಾಗ ಪ್ರಭುಪಾದರ ಪುಸ್ತಕಗಳ ಬಗ್ಗೆ ನಮ್ಮ ಜ್ಞಾನ ಮತ್ತಷ್ಟು ಗಹನವಾಯಿತು. ಒಪ್ಪಿಕೊಳ್ಳುವ ಮನಸ್ಸಿಲ್ಲದವರನ್ನು ಕೂಡ ಈ ಪುಸ್ತಕಗಳ ಬಗ್ಗೆ ಏನು ಹೇಳುವುದರ ಮೂಲಕ ಒಪ್ಪಿಸಬಹುದು ಎಂದು ನಮಗೆ ತಿಳಿಯಿತು. ಪ್ರಭುಪಾದರ ಪುಸ್ತಕಗಳನ್ನು ಮೊದಲು ನಾವು ಚೆನ್ನಾಗಿ ಅಭ್ಯಾಸ ಮಾಡುವುದು ಅನಿವಾರ್ಯವಾಯಿತು. 1974ರಲ್ಲಿ ಪುಸ್ತಕಗಳ ವಿತರಣೆಗಾಗಿಯೇ ಅನೇಕ ಹೊಸ ಸಂಘಗಳನ್ನು ಸ್ಥಾಪಿಸಿದೆವು. ತ್ರಿಪುರಾರಿ ಲಾಸ್ ಏಂಜಲೀಸ್ನಲ್ಲಿ ರಾಯಭಾರಿಯಾಗಿ ಎಲ್ಲಾ ಕಡೆಯೂ ಪ್ರವಾಸ ಮಾಡುತ್ತಿದ್ದರಷ್ಟೇ. ಈಗ ಅವರು ಪ್ರಭುಪಾದರ ಅನುಮತಿಯನ್ನು ಪಡೆದು ಕೆಲವು ಪ್ರಧಾನ ಪುಸ್ತಕ ವಿತರಕರನ್ನು ಒಳಗೊಂಡು ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಬಿಬಿಟಿ ಸಂಕೀರ್ತನಾ ಸಂಘವನ್ನು ಸ್ಥಾಪಿಸಿದರು. ಈ ಬಿಬಿಟಿ ವಿತರಕರು ನಾಡಿನ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಶಾಖೆಗಳನ್ನು ಪ್ರಾರಂಭಿಸಿ ಪುಸ್ತಕಗಳ ವಿತರಣೆಯಲ್ಲಿ ಗಮನಾರ್ಹ ಹೆಚ್ಚಳವನ್ನು ಉಂಟು ಮಾಡಿದರು. ನಿಮ್ಮ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ. ರತ್ನ ಮಾತಾಜಿ ಓದ್ತೀರಾ? ರೋಹಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿಂದಲ್ಲ, ನಿಮ್ಮ ಇಡೀ ಕಾರ್ಯಕ್ರಮವನ್ನು ನಾನು ನಿಮ್ಮ ಇಡೀ ಕಾರ್ಯಕ್ರಮವನ್ನು ನಾನು ಒಪ್ಪಿದ್ದೇನೆಂಬುದಾಗಿ ಪ್ರಭುಪಾದರು ತ್ರಿಪುರಾರಿಗೆ ಬರೆದರು. ತ್ರಿಪುರಾರಿಯವರು ನಾನು ಸನ್ಯಾಸವನ್ನು ತೆಗೆದುಕೊಳ್ಳಲೇ ಎಂದು ಪ್ರಭುಪಾದರನ್ನು ಕೇಳಿದಾಗ, ಪ್ರಭುಪಾದರು ಯಾವನೇ ಒಬ್ಬ ಸನ್ಯಾಸಿಗೆ ಹೆಚ್ಚಿನ ಕೆಲಸವನ್ನು ನೀನು ಈಗಾಗಲೇ ಮಾಡುತ್ತಿರುವೆ ಎಂಬುದಾಗಿ ಉತ್ತರಿಸಿದರು. ಒಂದು ಪತ್ರದಲ್ಲಂತೂ ಪ್ರಭುಪಾದರು ತ್ರಿಪುರಾರಿಯರನ್ನು ಪುಸ್ತಕ ವಿಶ್ರಮ ಮೂರ್ತ ರೂಪ ಎಂಬುದಾಗಿ ಕರೆದಿದ್ದರು. ಇಂಡಿಯಾದಲ್ಲಿ 4 ವರ್ಷಗಳ ಕಾಲ ಶ್ರೀಲ
ಪ್ರಭುಪಾದ ವಿಭಾಗೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದ ತಮಾಲ ಕೃಷ್ಣ ಗೋಸ್ವಾಮಿ ಅಮೆರಿಕಕ್ಕೆ ಹಿಂದಿರುಗಿದಾಗ ಪುಸ್ತಕ ವಿತರಣೆ ಇನ್ನೂ ತೀವ್ರಗತಿಯಲ್ಲಿ ನಡೆಯತೊಡಗಿತ್ತು. ತಮ್ಮ ಗೆಳೆಯರಾದ ವಿಷ್ಣುಜನ ಸ್ವಾಮಿಯವರನ್ನು ಸೇರಿಕೊಂಡು ರಾಧಾ ದಾಮೋದರ ಸಂಕೀರ್ತನ ಸಂಘ ಎಂಬ ಹೆಸರಿನ ಈ ಸಂಘವು ಬಸ್ಸು ಒಂದರಲ್ಲಿ ರಾಧಾಕೃಷ್ಣ ಮೂರ್ತಿಗಳನ್ನು ಇಟ್ಟುಕೊಂಡು ಪ್ರವಾಸ ಮಾಡುತ್ತಾ ಅಮೆರಿಕದ ಎಲ್ಲ ಕಡೆಯ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಪುಸ್ತಕಗಳನ್ನು ವಿತರಣೆ ಮಾಡುತ್ತಾ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿತು. ತಮಾಲ ಕೃಷ್ಣ ಗೋಸ್ವಾಮಿ ರಾಧಾ ದಾಮೋದರ ಸಂಘವನ್ನು ಪ್ರಾರಂಭಿಸಿದಾಗ ನಾವು ಅಂದುಕೊಂಡಿದ್ದೆ ಇಷ್ಟೇ: ಹಬ್ಬ ಹರಿದಿನಗಳನ್ನು ಆಚರಿಸುವ ಮೂಲಕ ಆ ಸಂದರ್ಭಗಳಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಾ ಪ್ರಸಾದವನ್ನು ಹಂಚುವುದರ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಭಕ್ತರನ್ನಾಗಿ ಮಾಡಬೇಕು. ಕೃಷ್ಣನ್ ಇಷ್ಟೊಂದು ಜನ ಒಳ್ಳೆಯ ಯುವಕರನ್ನು ನಮ್ಮ ಬಳಿ ಕಳಿಸಿರುವಾಗ ಅವರನ್ನು ಯಾವಾಗಲೂ ಯಾವುದಾದ್ರೂ ಕಾರ್ಯದಲ್ಲಿ ತೊಡಗುವಂತೆ ಮಾಡುವುದು ನಮಗೆ ಕಷ್ಟವಾಗಿತ್ತು. ಆಗ ಶ್ರೀಲ ಪ್ರಭುಪಾದರಿಂದ ಇದ್ದಕ್ಕಿಂತ ಒಂದು ಪತ್ರ ಬಂತು. ಅದರಲ್ಲಿ ಅವರು ಸಾರ್ವಜನಿಕ ನಾಮೋಚ್ಚಾರಣೆ ಸಂಕೀರ್ತನೆಗಿಂತ ಗ್ರಂಥ ವಿತರಣಾ ಸಂಕೀರ್ತನೆ ಶ್ರೇಷ್ಠವಾದದ್ದು ಎಂಬುದನ್ನು ಸೂಚಿಸಿದ್ದರು. ಶ್ರೀಲ ಪ್ರಭುಪಾದ ಈ ದಿವ್ಯ ಬೋಧೆಯ ರಾಧಾ ದಾಮೋದರ ಸಂಘದ ಮಾರ್ಗವನ್ನು ಬದಲು ಮಾಡಿತು. ಅನಂತರ ನಾನು ಪುಸ್ತಕ ವಿತರಣೆಯ ಮೇಲೆ ಹೆಚ್ಚು ಗಮನ ನೀಡಿದೆ. ಇದು ಪ್ರಭುಪಾದರಿಗೂ ಹೆಚ್ಚು ಸಂತೋಷವನ್ನು ನೀಡಿತು. ನಾನು ಇಂಡಿಯಾದಲ್ಲೂ 4 ವರ್ಷ ಇದ್ದೆ. ಆಗ ಅಜೀವ ಸದಸ್ಯರನ್ನು ನೋಂದಾಯಿಸಿಕೊಳ್ಳುವುದು ನಮ್ಮ ಪ್ರಧಾನ ಕಾರ್ಯಕ್ರಮವಾಗಿತ್ತು. ಆದರೆ ನಾನು ಅಮೆರಿಕಕ್ಕೆ ಬಂದ ಮೇಲೆ ಶ್ರೀಲ ಪ್ರಭುಪಾದರು ನನಗೆ ನಿಜವಾದ ಬೋಧನೆ ಎಂದರೆ ಪುಸ್ತಕಗಳ ವಿತರಣೆ ಎಂದು ನೆನಪು ಮಾಡಿಕೊಟ್ಟರು. ಹೀಗಾಗಿ ನಾನು ಅತ್ಯಂತ ಸ್ಫೂರ್ತಿಯುತನಾಗಿ ಕ್ರಿಯಾಶೀಲನಾದೆ. ಜಗತ್ತಿನಾದ್ಯಂತ ಇಸ್ಕಾನ್ ಯಾವುದೇ ಪುಸ್ತಕ ವಿತರಣಾ ಸಂಘವು ಪುಸ್ತಕ ವಿತರಣೆಯಲ್ಲಿ ಸ್ಥಾಪಿಸಿರುವ ದಾಖಲೆ ಸಮಾನವಾಗಿ ನಮ್ಮ ಸಂಘವು ಪುಸ್ತಕ ಮಾರಾಟ ಮಾಡಬೇಕೆಂದು ನನ್ನ ಸಂಕಲ್ಪವಾಯಿತು. ಹಗಲು ರಾತ್ರಿ ನಾನು ಆಧ್ಯಾತ್ಮಿಕ ಸಾಹಿತ್ಯದ ಪ್ರವಾಹವನ್ನು ಅಮೆರಿಕದಲ್ಲಿ ಹೇಗೆ ಹರಿಯುವಂತೆ ಮಾಡಬೇಕು ಎಂಬ ಬಗ್ಗೆಯೇ ಯೋಚಿಸುತ್ತಿದ್ದೆ. ಶ್ರೀಲ ಪ್ರಭುಪಾದರು ಕೂಡ ಇಡೀ ಅಮೆರಿಕೆಯನ್ನು ವೈಷ್ಣವರ ನಾಡಾಗಿ ಪರಿವರ್ತಿಸುವುದೇ ನಮ್ಮ ಪರಮ ಗುರಿ ಎಂಬುದಾಗಿ ನನಗೆ ಬರೆದಿದ್ದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ SJ ಮಾತಾಜಿ ಓದಿ. ಓದ್ಲಾ ಮಾತಾಜಿ? ಓದ್ತೀರಾ? ಓದಿ. ರಾಧಾ ದಾಮೋದರ ಸಂಘವನ್ನು ಸ್ಥಾಪಿಸುವ ಮೊದಲು ನಮ್ಮ ಗ್ರಂಥ ವಿತರಣಾ ಪದ್ಧತಿ ಬೇರೆ ರೀತಿಯಲ್ಲಿತ್ತು. ಒಬ್ಬ ವ್ಯಕ್ತಿಗೆ ಆತನು ನೀಡುವ ಠೇವಣಿಯು ಪ್ರಮಾಣಕ್ಕೆ ತಕ್ಕಂತೆ ಪುಸ್ತಕಗಳನ್ನು ನೀಡುತ್ತಿದ್ದೆವು. ಅಂತ ಪುಸ್ತಕಗಳು ಬೃಹತ್ ಗ್ರಂಥಗಳಾಗಬಹುದು, ಸಾಮಾನ್ಯ ಗಾತ್ರದ ಗ್ರಂಥಗಳಾಗಬಹುದು. ಎಂತಹ ಗ್ರಂಥಗಳು ಎಂಬುದು ಠೇವಣಿಯ ನಿಧಿಯನ್ನು ಅವಲಂಬಿಸುತ್ತಿತ್ತು. ಆದರೆ ಎಲ್ಲಾ ಬಗೆಯ ಗ್ರಂಥಗಳನ್ನು ವಿತರಣೆ ಮಾಡುವುದಕ್ಕಿಂತ ತಮ್ಮ ಬೃಹತ್ ಗ್ರಂಥಗಳನ್ನು ವಿತರಿಸುವುದು ತುಂಬಾ ಮುಖ್ಯ ಎಂದು ಪ್ರಭುಪಾದರು ನನಗೆ ಸೂಚಿಸಿದರು. ಆದುದರಿಂದ ನಾನು ದೊಡ್ಡ ಗ್ರಂಥಗಳ ಮಾರಾಟದ ಸಂಖ್ಯೆಯನ್ನು ಹೆಚ್ಚು ಮಾಡುವ ಬಗ್ಗೆ ಯಾವಾಗಲೂ ಯೋಚಿಸುತ್ತಿದ್ದೆ. ಜನರು ಸಾಮಾನ್ಯವಾಗಿ ಕಡಿಮೆ ಮೊತ್ತದ ಠೇವಣಿಗೆಯನ್ನು ನೀಡುತ್ತಿದ್ದರು. ದೊಡ್ಡ ಗ್ರಂಥವನ್ನು ನೀಡುವಷ್ಟು ಹೆಚ್ಚು ಠೇವಣಿಯನ್ನು ಅವರು ಕೊಡುವುದು ಅಪರೂಪವಾಗಿತ್ತು. ಬೃಹತ್ ಗ್ರಂಥಗಳ ವಿತರಣೆಗೆ ಇದೇ ಸಮಸ್ಯೆಯಾಗಿತ್ತು. ಆಗ ಕೃಷ್ಣ ಒಂದು ಹೊಸ ಉಪಾಯವನ್ನು ನನ್ನ ತಲೆಯಲ್ಲಿ ಹಾಕಿದ. ಅನೇಕರಿಂದ ಸಣ್ಣ ಠೇವಣಿಗಳನ್ನು ಸ್ವೀಕರಿಸುವುದು, ಅವರಲ್ಲಿ ಒಬ್ಬರಿಗೆ ಒಂದು ಬೃಹತ್ ಗ್ರಂಥವನ್ನು ನೀಡಿ ಉಳಿದವರಿಗೆ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಅಥವಾ ಕಿರು ಪುಸ್ತಕವನ್ನು ನೀಡುವುದು. ಈ ಉಪಾಯದ ಮೂಲಕ ಬೃಹತ್ ಗ್ರಂಥಗಳ ಮಾರಾಟದ ಸಂಖ್ಯೆಯನ್ನು ತೀವ್ರವಾಗಿ ಹೆಚ್ಚಿಸುವುದು ನನಗೆ ಸಾಧ್ಯವಾಯಿತು. ನನ್ನ ಈ ವಿಚಾರವನ್ನು ಪ್ರಭುಪಾದರು ಒಪ್ಪಿಕೊಂಡರು. ಪುಸ್ತಕ ನಿಧಿಗೆ ಪುಸ್ತಕಗಳ ಮಾರಾಟದಿಂದ ಬರಬೇಕಾದ ಹಣ ಬಂದರೆ ಸರಿ, ಠೇವಣಿಯ ಪ್ರಮಾಣವನ್ನು ಲೆಕ್ಕಿಸದೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡುವುದಕ್ಕೆ ಶ್ರೀಲ ಪ್ರಭುಪಾದರು ನಮಗೆ ಅನುಮತಿ ನೀಡಿದರು. ಹೀಗಾಗಿ ಒಂದೇ ತಿಂಗಳಿನಲ್ಲಿ 50,000 ಬೃಹತ್ ಗ್ರಂಥಗಳನ್ನು ವಿತರಿಸುವುದು ನಮ್ಮ ರಾಧಾ ದಾಮೋದರ ಸಂಘಕ್ಕೆ ಸಾಧ್ಯವಾಯಿತು. ಶ್ರೀಲ ಪ್ರಭುಪಾದರು ರಾಧಾ ದಾಮೋದರ ಸಂಘದ ಬಗ್ಗೆ ವಿಶೇಷ ಆಸಕ್ತಿಯನ್ನು ತೋರಿಸಿದರು. ಬಿಬಿಟಿಯಿಂದ ಹೆಚ್ಚು ಬಸ್ಸುಗಳನ್ನು ಕೊಡುವುದಕ್ಕೆ ಸಾಲ ಮಂಜೂರು ಮಾಡಿದರು. ಸುಸಜ್ಜಿತವಾದ ಗ್ರೇಹೌಂಡ್ ಬಸ್ಸುಗಳಲ್ಲಿ ನಮ್ಮ ಸಂಕೀರ್ತನ ಸೈನ್ಯ ಪ್ರಯಾಣ ಮಾಡುವುದು ಇದರಿಂದ ಸಾಧ್ಯವಾಯಿತು. 1974 ಕೊನೆಯ ವೇಳೆಗೆ ರಾಧಾ ದಾಮೋದರ ಸಂಘಕ್ಕೆ 3 ಬಸ್ಸುಗಳು ವ್ಯಾನುಗಳು ಇದ್ದವು. ನಮ್ಮ ಬಸ್ಸುಗಳನ್ನು ಜಂಗಮ ದೇವಾಲಯಗಳು ಎಂದು ಕರೆದರು. ರಾಧಾ ದಾಮೋದರ ಸಂಘದ ಭಕ್ತರು ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ಖಂಡಿತವಾಗಿಯೂ
ಅವರು ಚೈತನ್ಯ ಮಹಾಪ್ರಭುಗಳ ಪ್ರಿಯವಾದ ಕೆಲಸವನ್ನು ಮಾಡುತ್ತಿರುವರು ಎಂದು ಹೇಳಿದರು. ಪ್ರಭುಪಾದರು ತಮ್ಮ ಒಂದು ಪತ್ರದಲ್ಲಿ ಹೀಗೆ ಬರೆದರು: ನನ್ನ ಪುಸ್ತಕ ಮಹತ್ವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಇದು ನನಗೆ ತುಂಬಾ ಸಂತೋಷ ಉಂಟು ಮಾಡಿದೆ. ಆದುದರಿಂದಲೇ ಒತ್ತು ಕೊಟ್ಟು ಹೇಳುತ್ತೇನೆ, ಪ್ರತಿಯೊಬ್ಬರು ಈ ಪುಸ್ತಕವನ್ನು ಪಡೆಯುವಂತಾಗಲಿ. ಹರೇ ಕೃಷ್ಣ ಮಾತಾಜಿ. ಒಂದು ಪ್ಯಾರ ಓದಿ ಮಾತಾಜಿ. ಇನ್ನೊಂದು ಅಲ್ಲ, ಶೀಲ ಪ್ರಭುಪಾದರು ರಾಧಾ ದಾಮೋದರ ಸಂಘವು 100 ಬಸ್ಸುಗಳನ್ನು ಹೊಂದುವುದಕ್ಕೆ ಕಾರಣಕರ್ತರಾಗಿ ನಮ್ಮನ್ನು ಪ್ರೋತ್ಸಾಹಿಸಿದರು. ಚೈತನ್ಯ ಮಹಾಪ್ರಭುಗಳ ಪರಮ ಗುರಿಯಾಗಿದೆ ಕೃಷ್ಣ ಪ್ರಜ್ಞೆಯನ್ನು ಹಳ್ಳಿಗೂ ನಗರಕ್ಕೂ ಒಯ್ದು ಮುಟ್ಟಿಸಲು. ಇದರಿಂದ ನಮಗೆ ಅನುಕೂಲವಾಗುತ್ತದೆ. ಲಾಸ್ ಏಂಜಲೀಸ್ ದೇವಾಲಯ, ತ್ರಿಪುರಾರಿಯವರ DBT ಪಾರ್ಟಿ ಮತ್ತು ನಮ್ಮ ರಾಧಾ ದಾಮೋದರ ಸಂಘ ಇವುಗಳ ನಡುವೆ ಆರೋಗ್ಯಕರವಾದ ತೀವ್ರವಾದ ದಿವ್ಯ ಸ್ಪರ್ಧೆಯೊಂದು ಉದ್ಭವವಾಗುವುದನ್ನು ಪ್ರಭುಪಾದರು ನೋಡುತ್ತಾ ಈ ಸ್ಪರ್ಧೆಯನ್ನು ಸಂತೋಷದಿಂದ ಪ್ರೋತ್ಸಾಹಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನು ಒಂದು ಪೇಜ್ ಉಂಟು, ಅದು ಇವತ್ತು ಬೇಡ, ನಾಳೆ ನೋಡೋಣ, ಸೋಮವಾರ ನೋಡೋಣ. ಯಾಕಂದ್ರೆ ಇಲ್ಲಿ ಅದನ್ನು ಕ್ಲೋಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಟೈಮ್ ಇದ್ರೆ ಮತ್ತೆ ನೋಡೋಣ. ಅಥವಾ ಓದಿ ಬಿಡ್ತೀರಾ? ಸ್ವಯಂ ಪ್ರಭಾ ಮಾತಾಜಿ ಇದ್ದೀರಿ, ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಅದೊಂದು ಪೇಜ್. 1974ರಲ್ಲಿ ಪ್ರಾರಂಭವಾದ ಇನ್ನೊಂದು ಸಂಘ BBT ಗ್ರಂಥಾಲಯ ಸಂಘ. ಹೃದಯಾನಂದ ಗೋಸ್ವಾಮಿಯವರು ಹೊಸ ಇಂಗ್ಲೆಂಡಿನ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ನೀಡಲು ಕೆಲವು ಬ್ರಹ್ಮಚಾರಿಗಳನ್ನು ಕಳುಹಿಸಿಕೊಟ್ಟಾಗ ಈ ಸಂಘವು ಪ್ರಾರಂಭವಾಯಿತು. ಈ ಬ್ರಹ್ಮಚಾರಿಗಳು ಶ್ರೀಲ ಪ್ರಭುಪಾದರ ಸಮಗ್ರ ಕೃತಿಗಳನ್ನು ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರುಗಳಿಗೆ ಮಾರಾಟ ಮಾಡಲು ಪ್ರಯತ್ನಿಸಿದರು. ತಮ್ಮ ಮೊದಲ ಪ್ರಯತ್ನದಲ್ಲೇ ಮಹತ್ವದ ಗೆಲುವನ್ನು ಸಾಧಿಸಿದರು. ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ಮಾರುವ ಈ ವಿಚಾರ ಶ್ರೀಲ ಪ್ರಭುಪಾದರಿಗೆ ಮೊದಲಿನಿಂದಲೂ ಇತ್ತು. ಅಮೆರಿಕ ಬರುವುದಕ್ಕೆ ಮೊದಲೇ ಅವರು ಭಾರತದ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಶ್ರೀಮದ್ ಭಾಗವತದ ಮೊದಲ ಸ್ಕಂದದ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿದ್ದರು. ಅವರ ಪ್ರಯತ್ನದಿಂದಾಗಿ ನವದೆಹಲಿಯ ಕಾಂಗ್ರೆಸ್ಸಿನ ಗ್ರಂಥಾಲಯವು ಶ್ರೀಮದ್ ಭಾಗವತದ ಮೊದಲ ಸಂಪುಟಗಳನ್ನು ಕೊಂಡಿದ್ದವು. ಈಗ ಅಮೆರಿಕ ಎಲ್ಲ ಗ್ರಂಥಾಲಯಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ತಮ್ಮ ಪುಸ್ತಕಗಳು ಕಾಣಿಸಬೇಕು ಎಂಬ ಅವರ ಕನಸು ನನಸಾಗಿತ್ತು. ಕೆಲವೇ ತಿಂಗಳುಗಳಲ್ಲಿ ಅಲ್ಲಿನ ಪ್ರಾಧ್ಯಾಪಕರುಗಳಿಂದ ಪ್ರೋತ್ಸಾಹಕಾರಿ ವಿಮರ್ಶೆಗಳು ಬರತೊಡಗಿದವು. ಕೆಲವರಂತೂ ಪ್ರಭುಪಾದರ ಪುಸ್ತಕಗಳನ್ನು ತಮ್ಮ ಕಾಲೇಜಿನ ಪಠ್ಯಕ್ರಮದಲ್ಲಿ ಕೂಡ ಸೇರಿಸಿದರು. ಆಗ ಪ್ರಭುಪಾದರು ಹೀಗೆ ಬರೆದರು: ಗ್ರಂಥಾಲಯಗಳಿಂದ ಪುಸ್ತಕಗಳಿಗಾಗಿ ಬೇಡಿಕೆ ಬರುತ್ತಿರುವುದು ನನಗೆ ತುಂಬಾ ಇಷ್ಟವಾಗಿದೆ. ಈ ಬೇಡಿಕೆ 50,000ದವರೆಗೆ ಹೆಚ್ಚುವಂತೆ ನೀವು ಪ್ರಯತ್ನಿಸಿ. 1974ರಲ್ಲಿ ಪ್ರಾರಂಭವಾದ ಇನ್ನೊಂದು ಸಂಘ ನಾಮ ಹಟ್ಟ. ಇಬ್ಬರು ಸನ್ಯಾಸಿಗಳ ಮಾರ್ಗದರ್ಶನದಲ್ಲಿ ಅನೇಕ ಬ್ರಹ್ಮಚಾರಿಗಳು ಸೇರಿ ಈ ಸಂಘವನ್ನು ಪ್ರಾರಂಭಿಸಿದರು. ನಾಮ ಹಟ್ಟ ಸಂಘದವರು ತಮ್ಮ ಪ್ರವಾಸ ಕಾರ್ಯಕ್ರಮದಲ್ಲಿ ಅನೇಕ ಪುಸ್ತಕಗಳನ್ನು ಮಾರಿ ಮಾರಾಟದಿಂದ ಬಂದ ಲಾಭವನ್ನು ಶ್ರೀಲ ಪ್ರಭುಪಾದರ ಮುಂಬೈ, ಮಾಯಾಪುರ ಮತ್ತು ವೃಂದಾವನದ ಕಾರ್ಯ ಯೋಜನೆಗಳಿಗೆ ಕಳುಹಿಸತೊಡಗಿದರು. 1974ರ ಸೆಪ್ಟೆಂಬರ್ ತಿಂಗಳಲ್ಲಿ ವಾರಗಟ್ಟಲೆ ಶ್ರೀಲ ಪ್ರಭುಪಾದರು ಕಾಯಿಲೆಯಿಂದ ಬಳಲುತ್ತಿದ್ದಾಗ ಪುಸ್ತಕ ವಿತರಣಾ ವರದಿಗಳೇ ಅವರ ಪಾಲಿಗೆ ಅತ್ಯುತ್ತಮ ಔಷಧಿಗಳಾಗಿ ಪರಿಣಮಿಸುತ್ತಿದ್ದವು. ಗ್ರಂಥಾಲಯ ಸಂಘಕ್ಕೆ ಅವರು ಹೀಗೆ ಬರೆದಿದ್ದರು: ನನ್ನ ಪುಸ್ತಕಗಳು ಮಾರಾಟವಾಗುತ್ತಿರುವ ವರದಿಗಳು ಬಂದಾಗಲೆಲ್ಲ ನನ್ನಲ್ಲಿ ಹೊಸ ಶಕ್ತಿ ಸಂಚಯವಾಗುತ್ತದೆ. ಕಾಯಿಲೆಯಿಂದ ಕೃಶನಾಗಿರುವ ಈ ಸಂದರ್ಭದಲ್ಲಿ ನಿಮ್ಮ ವರದಿಗಳು ನನಗೆ ವಿಶೇಷವಾದ ಶಕ್ತಿಯನ್ನು ನೀಡತೊಡಗಿವೆ. ಇದೇ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ರಾಮೇಶ್ವರ ಅವರಿಗೆ ಹೀಗೆ ಬರೆದಿದ್ದರು: ಪುಸ್ತಕ ಮಾರಾಟದ ಸಂಖ್ಯೆ ಹೀಗೆ ಹೆಚ್ಚುತ್ತಾ ಹೋಗಲಿ. ಇದು ನನ್ನ ಜೀವನದಲ್ಲಿ ಸಮಾಧಾನ ನೀಡುವ ಏಕೈಕ ಸಂಗತಿ. ನನ್ನ ಪುಸ್ತಕಗಳು ಈ ರೀತಿಯಲ್ಲಿ ಮಾರಾಟವಾಗುತ್ತಿರುವುದನ್ನು ಕೇಳಿದಾಗ ನಾನು ಯುವಕನಂತೆ ಹೊಸ ಶಕ್ತಿಯನ್ನು ಪಡೆಯುತ್ತೇನೆ. 1974ರ ಕೊನೆಯ ವೇಳೆಗೆ ಶ್ರೀಲ ಪ್ರಭುಪಾದರ ಆರೋಗ್ಯ ಗಣನೀಯವಾಗಿ ಸುಧಾರಿಸಿತು. ಅದೇ ರೀತಿ ಅವರು BBTಯ ಆರೋಗ್ಯ ಕೂಡ. ಕ್ರಿಸ್ಮಸ್ ಮಾರಾಟದ ಸುಗ್ಗಿಯಲ್ಲಿ ಎಲ್ಲ ದೇವಾಲಯಗಳು ತೀವ್ರವಾಗಿ ತೊಡಗಿಕೊಂಡಿದ್ದವು.
ಅಮೆರಿಕದಲ್ಲಿ ಸುಮಾರು 3,87,000 ಗಟ್ಟಿ ರಟ್ಟಿನ ಗ್ರಂಥಗಳು ಈ ವರ್ಷದಲ್ಲಿ ಮಾರಾಟವಾಗಿರುವುದನ್ನು ಬಿಬಿಟಿಯು ಪ್ರಭುಪಾದರಿಗೆ ವರದಿ ಮಾಡಿತ್ತು. ಎಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮಾರಾಟದಲ್ಲಿ 67% ಹೆಚ್ಚಳ ಉಂಟಾಗಿತ್ತು. ಹೆಚ್ಚು ಕಮ್ಮಿ 40 ಲಕ್ಷದಷ್ಟು ಬ್ಯಾಕ್ ಟು ಗಾಡ್ಹೆಡ್ ಪತ್ರಿಕೆಯ ಪ್ರತಿಗಳು ಮಾರಾಟವಾಗಿದ್ದವು. ಎಂದರೆ ಇದು 89% ಹೆಚ್ಚಳ. ಅಮೆರಿಕದ ಬಿಬಿಟಿಯು ಬೇರೆ ಬೇರೆ ದೇವಾಲಯಗಳಿಗೆ 64,68,000 ಪ್ರತಿಗಳನ್ನು ಮಾರಾಟ ಮಾಡಿತ್ತು. ಎಂದರೆ ಇದು 60% ಹೆಚ್ಚಳ. ಇಂತಹ ವರದಿಗಳು ಶ್ರೀಲ ಪ್ರಭುಪಾದರು ಹೊಸ ಯುವಕನಂತೆ ಶಕ್ತಿಶಾಲಿಯಾಗಲು ಕಾರಣವಾಗಿದ್ದವು. 1974 ಬೆರಗುಗೊಳಿಸುವ ಈ ಮಾರಾಟದ ಹೆಚ್ಚಳದಿಂದಾಗಿ ಪ್ರಭುಪಾದರ ಪುಸ್ತಕ ವಿತರಣಾ ಚಳವಳಿಯು ಎಲ್ಲ ಬಗೆಯ ಬೆಳವಣಿಗೆಯ ಸೂಚನೆಗಳೊಂದಿಗೆ 1975ಕ್ಕೆ ದಾಪುಗಾಲು ಹಾಕುತ್ತಾ ಮುನ್ನಡೆಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಾಕು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹರೇ ಕೃಷ್ಣ ಗಂಭೀರವಾದ ಹಿನ್ನಡೆ ಎಂದು ಹೇಳಬಹುದಾದ ಘಟನೆ ಒಂದರ ಜೊತೆಗೆ 1974 ವರ್ಷ ಅಲ್ಲಿ ಪ್ರಾರಂಭವಾಯಿತು. ಅಲ್ಲಿ ವಿಯೆಟ್ನಾಮಿ ಮತ್ತು ಯುದ್ಧ ವಿರೋಧಿಗಳು ರಾಜಕೀಯ ಕರಪತ್ರಗಳನ್ನು ಅವರು ಏನ್ ಮಾಡ್ತಾರೆ, ಈ ಖಾಸಗಿ ವಿಹಾರ ಮಾರ್ಗಗಳಲ್ಲಿ ಅವರು ವಿತರಣೆ ಮಾಡುವುದರ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ನಿಬಂಧನೆಯನ್ನು ಹೇರಿತು. ಆಮೇಲೆ ಈ ತೀರ್ಪಿನಿಂದಾಗಿ ಸುಪ್ರೀಂ ಕೋರ್ಟ್ ಲಾಭ ಮಾಡುವ ಉದ್ದೇಶವಿಲ್ಲದ ನಾಗರಿಕರು, ಧಾರ್ಮಿಕರು ಒಳಗೊಂಡು ಮಾಲೀಕರಿಂದ ಅನುಮತಿ ಪಡೆದು ತಮ್ಮ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ರು. ಸುಪ್ರೀಂ ಕೋರ್ಟಿನ ತೀರ್ಪಿನಿಂದಾಗಿ ವಿತರಕರು ಮತ್ತೆ ಮತ್ತೆ ಭೇಟಿ ಕೊಡುತ್ತಿದ್ದ ಖಾಸಗಿ ವಿಹಾರ ಮಾರ್ಗಗಳು ಒಮ್ಮೆಗೆ ಅವರ ಕೈ ತಪ್ಪಿ ಹೋಯಿತು. ಈಗ ಖಾಸಗಿ ಸ್ಥಳಗಳಲ್ಲಿ ಭಕ್ತರಿಗೆ ಪ್ರವೇಶವನ್ನು ನಿಷೇಧಿಸಿದ ನ್ಯಾಯ ವ್ಯವಸ್ಥೆ ಸಾರ್ವಜನಿಕರ ಸ್ಥಳಕ್ಕೆ ಅವರಿಗೆ ಪ್ರವೇಶವನ್ನು ನೀಡಿತು. ನಂತರ ಇಸ್ಕಾನ್ನ ಭಕ್ತರು ನಗರದ ಸೌಮ್ಯದ ಲಾಸ್ ವೇಗಸ್ ಅಲ್ಲಿ ವಿಮಾನಯ ಬಂದರಿನ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ವಿಮಾನ ನಿಲ್ದಾಣವು ಅವರ ವಾಕ್ ಸ್ವಾತಂತ್ರ್ಯಕ್ಕೆ ಒಂದು ಧಕ್ಕೆ ತಂದಿರುವುದಾಗಿ ಅವರು ತಡೆಯಾಜ್ಞೆಯನ್ನು ಅಲ್ಲಿ ತಂದ್ರು. ಈ ಆಜ್ಞೆಯ ಎಲ್ಲಾ ಪ್ರಮುಖ ವಿಮಾನ ನಿಲ್ದಾಣದಲ್ಲಿ ಸಂಕೀರ್ತನ ಕಾರ್ಯಕ್ರಮವನ್ನು ಕಾನೂನುಬದ್ಧಗೊಳಿಸುವ ಅವಕಾಶಗಳ ಮೂಲಕ ಆ ಪುಸ್ತಕ ವಿತರಣೆಯ ಹೊಸ ಯುಗವೊಂದು ಪ್ರಾರಂಭಿಸುವ ಭರವಸೆಯನ್ನು ನೀಡಿತ್ತು. ಕೃಷ್ಣನು ಪ್ರಭುಪಾದರ ಮೂಲಕ ಪುಸ್ತಕ ವಿತರಣೆಯನ್ನು ವೃದ್ಧಿಪಡಿಸ್ತಾ ಇದ್ದಾನೆ, ಇದರಲ್ಲಿ ಕ್ರಿಯಾ ಪ್ರವೃತ್ತನಾಗಿದ್ದಾನೆ ಅಂತ ಈ ಘಟನೆಯಿಂದ ಭಕ್ತರಿಗೆ ಒಂದು ಆಧಾರ ದೊರಕಿದಂತೆ ಆಯಿತು. ಹಿಂದೆ ಯಾವನೇ ಗುರು ವೈದಿಕ ಸಾಹಿತ್ಯವನ್ನು ಇಂತಹ ಬೃಹತ್ ಪ್ರಮಾಣದಲ್ಲಿ ಯಾವತ್ತೂ ವಿತರಣೆ ಮಾಡಿಲ್ಲ. ಶ್ರೀಲ ಪ್ರಭುಪಾದರ ಶ್ರೀ ಕೃಷ್ಣನ ಶಕ್ತಿ ಗ್ರಹಿತ ಪ್ರತಿನಿಧಿ ಎಂಬುದಕ್ಕೆ ಇದು ಒಂದು ಸೂಚನೆ. ಈ ಪ್ರಭುಪಾದರ ಆದೇಶವನ್ನು ಕಾರ್ಯರೂಪಕ್ಕೆ ತರುವ ಭಕ್ತರಿಗೆ ಕೂಡ ಕೃಷ್ಣನು ಶಕ್ತಿಯನ್ನು ನೀಡ್ತಿದ್ದ. ಆದರೆ ಭಕ್ತರು ಸರ್ವಾರ್ಪಣೆ ಮತ್ತು ವೈರಾಗ್ಯದ ನೆಲೆಯಲ್ಲಿ ತೊಡಗಿಕೊಳ್ಳಲು ಮನಪೂರ್ವಕವಾಗಿ ಬಯಸಿದಾಗ ಮಾತ್ರ ಇದು ಸಾಧ್ಯ ಆಯಿತು. ಇಲ್ಲಿ ಪ್ರಘೋಷ ಒಂದು ದಿನ ಅವನು ವಿಮಾನ ನಿಲ್ದಾಣಕ್ಕೆ ಹೋಗಿದ್ದ. ಅಲ್ಲಿ ಒಬ್ಬ ನೀಗ್ರೋ ಹತ್ತಿರ ಹೋಗ್ತಾನೆ. ಸನ್ನಿಸಿ ಸಾರ್ ಎನ್ನುತ್ತಾ ಆತನೊಂದಿಗೆ ಇನ್ನೇನು ಮಾತು ಪ್ರಾರಂಭಿಸ್ಬೇಕು ಅಂತ ಹೇಳುವಾಗ ಆ ಮನುಷ್ಯ ಸರಿಯಾಗಿ ನನ್ನ ಮುಖಕ್ಕೆ ಮುಷ್ಟಿಯಿಂದ ಒಂದು ಬಲವಾಗಿ ಪೆಟ್ಟು ಕೊಟ್ಟ. ಮರುಕ್ಷಣ ಅವನ ನೆಲದ ಮೇಲೆ ಬಿದ್ದ. ಯಾರು? ಪ್ರಘೋಷ. ಒಮ್ಮೆಗೆ ಅನೇಕ ಯೋಚನೆಗಳು ಅವರ ಮನಸ್ಸಿನಲ್ಲಿ ಹಾದು ಹೋದವು. ಬೆಳಿಗ್ಗೆ ಪ್ರವಚನದಲ್ಲಿ ತ್ರಿಪುರಾರಿಯರು ಹೇಳಿದ ಮಾತುಗಳು ಅವರ ಕಿವಿಯಲ್ಲಿ ಅನುಕರಣೆ ಮಾಡ್ತಾ ಇತ್ತು. ನಮ್ಮ ಮನಸ್ಸು ಯಾವಾಗ್ಲೂ ಸ್ಥಿರವಾಗಿರ್ಬೇಕು, ನನ್ಗೆ ನಾನೇ ಆ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಪ್ರಘೋಷರು ಅವರೇ ಹೇಳ್ಕೊಳ್ತಾರೆ. ಸರಿ, ಮತ್ತೆ ನಾನು ಎದ್ದು ನಿಲ್ತೇನೆ ಅಂತೇಳಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾನೆ ಹೋಗ್ತೇನೆ. ತಕ್ಷಣವೇ ಅವರು ಮೇಲೆ ಇರ್ತಾರೆ. ಮತ್ತೆ ಹೊಸ ಸ್ಫೂರ್ತಿಯಿಂದ ಆ ಪ್ರಭುಪಾದರ ಪುಸ್ತಕಗಳನ್ನು ಮಾರಲು ಇನ್ನೊಬ್ಬ ವ್ಯಕ್ತಿಯನ್ನು ಅವರು ನೋಡ್ತೊಡಗಿದರು. ಇನ್ನೊಂದು ಸಾರಿ ಹೀಗೆ ಆಯ್ತು. ಒಮ್ಮೆ ದಂಪತಿಗಳು ಇಬ್ಬರು ಅವರ ಬಳಿ ಬರ್ತಾರೆ. ಗಂಡನಿಗೇನು ಅಂತಹ ಆಕರ್ಷಣೆ ಇರ್ಲಿಲ್ಲ ಆ ಪುಸ್ತಕದ ಬಗ್ಗೆ, ಅಂದ್ರೆ ಇವರ ಪ್ರಘೋಷನ ಹತ್ರ. ಆದ್ರೆ ಆತನ ಹೆಂಡತಿ ಅವರ ಬಳಿ ಇರುವಂತಹ ಆಧ್ಯಾತ್ಮಿಕ ಪುಸ್ತಕಗಳು ಅಂತ ತಿಳಿದ ಕೂಡಲೇ ಪ್ರಘೋಷರನ್ನು ನಿಲ್ಲಿಸಿ ಕೇಳ್ತಾಳೆ, ಏನು ಪುಸ್ತಕಗಳು ಅಂತೇಳಿ. ಆಗ ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಇವರು ಹೇಳ್ತಾರೆ, ಈ ಪುಸ್ತಕ ಹುಟ್ಟು ಸಾವು ಮತ್ತು ಅದರ ಆಚೆಗಿನ ಸಂಗತಿಯನ್ನು ವಿವರಿಸ್ತದೆ ಅಂತ ಹೇಳ್ತಾರೆ.
ಆಕೆ ಹೂ ಅಂತ ಹೇಳಿ ಉದ್ಗಾರ ತೆಗಿತಾಳೆ, ತನ್ನ ಗಂಡನ ಕಡೆ ತಿರುಗಿ ಹೇಳ್ತಾರೆ ಪುಸ್ತಕ ತೆಗೆದುಕೊಳ್ಳಿ ಪ್ಲೀಸ್ ಅಂತೇಳಿ. ಆದ್ರೆ ಆ ಮನುಷ್ಯ ಏನ್ ಮಾಡ್ತಾನೆ, ನನಗೆ ಪುಸ್ತಕ ಬೇಕಿಲ್ಲ, ಬಾಬಾ ಹೋಗೋಣ ಅಂತೇಳಿ ಕರೆದುಕೊಂಡೇ ಹೋಗ್ತಾನೆ. ಆಕೆ ಮಾತ್ರ ಇನ್ನೂ ಅಲ್ಲೇ ನಿಂತೇ ಇದ್ಲು. ದಯವಿಟ್ಟು ಈ ಪುಸ್ತಕದ ಬಗ್ಗೆ ನನ್ಗೆ ಇನ್ನೂ ಸ್ವಲ್ಪ ವಿವರಿಸ್ತೀರಾ ಅಂತೇಳಿ. ಆಗ ನಾನು ಇವರು ಪ್ರಘೋಷ ಆ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಆಕೆ ಇನ್ನು ವಿಚಾರಿಸಿದ್ಲು, ನೀವು ಎಲ್ಲಿಂದ ಬರ್ತಿದ್ರಿ ಅಂತ ಕೇಳ್ತಾನೆ. ರೋಸ್ ಸ್ಟಾರ್ ನಿಂದ ಅಂತ ಹೇಳಿದ್ಲು. ಅವಳು ತಾನು ಮಾಯೋ ಕ್ಲಿನಿಕ್ ನಿಂದ ಬರುತ್ತಿರುವುದಾಗಿಯೂ ತನಗೆ ಕ್ಯಾನ್ಸರ್ ಇದೆ, ತನ್ನ ಮರಣ ಸಮೀಪಿಸುತ್ತದೆ ಎಂದು ಹೇಳ್ತಾ ಅವಳು ಆ ಪುಸ್ತಕವನ್ನು ಓದ್ಲೇಬೇಕು ಎಂಬುದಾಗಿ ಅಲ್ಲಿ ತುಂಬಾ ದುಃಖಿತಳಾಗಿ ಹೇಳ್ತಾಳೆ. ನನಗೆ $10 ನೀಡಿ ಆ ಪುಸ್ತಕವನ್ನು ಕೊಡುವಂತ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಅಲ್ಲಿಂದ ಓಡಿಯೇ ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಆಕೆ ತಿರುಗಿ ಅವಳ ಬಳಿಗೆ ಪ್ರಘೋಷನ ಬಳಿಗೆ ಬರ್ತಾರೆ. ಕೈ ಕುಳುಕಿ ಮತ್ತೆ ಕೃತಜ್ಞತೆ ಹೇಳ್ತಾಳೆ. ಪ್ರತಿನಿತ್ಯ ಘಟಿಸುವ ಇಂತಹ ಅನುಭವಗಳು ನಾವು ಯಾವುದೋ ಒಂದು ತುಂಬಾ ವಿಶೇಷವಾದದ್ದು ಪ್ರತಿನಿಧಿಗಳ ಅಂತ ಆ ಭಾವನೆಯನ್ನು ಅಲ್ಲಿ ಉಂಟು ಮಾಡ್ತಿತ್ತು. ಇದರಿಂದಾಗಿ ಶೀಲ ಪ್ರಭುಪಾದರನ್ನು ಮತ್ತು ಅವರ ಪುಸ್ತಕಗಳ ವಿತರಣೆಯ ಜವಾಬ್ದಾರಿ ಇನ್ನೂ ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಳ್ತಿದ್ದವು. ಪವಾಡ ಸದೃಶವಾದ ಇಂತಹ ಘಟನೆಗಳು ಮತ್ತೆ ಮತ್ತೆ ನಿರೀಕ್ಷಿಸಲಿಕ್ಕೆ ಸಿಗ್ತಿದ್ದವು ಅವರಿಗೆ. ಕೇಶವ ಭಾರತಿ ಏನ್ ಹೇಳ್ತಾರೆ, ನಾನು ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡ್ತಿದ್ರು. ಇಲ್ಲಿ ಪುಸ್ತಕಗಳನ್ನು ಮಾರುವುದು ಕಷ್ಟ ಅಂತೇಳಿ ಅವರಿಗೆ ಗೊತ್ತಿತ್ತು. ನಾನು ಲಾಸ್ ಏಂಜಲೀಸ್ ನಲ್ಲಿ ಇದ್ದಿದ್ರೆ ಪ್ರಾಯಶಃ ತ್ರಿಪುರಾರಿಯಷ್ಟೇ ಪುಸ್ತಕಗಳನ್ನು ಮಾರಬಹುದಿತ್ತು ಅಂತ. ಮುಂದೆ ಒಮ್ಮೆ ತ್ರಿಪುರಾರಿಯೊಂದಿಗೆ ಪುಸ್ತಕಗಳನ್ನು ವಿತರಣೆ ಮಾಡುವ ಅವಕಾಶ ಕೂಡ ಅವರಿಗೆ ದೊರಕುತ್ತದೆ. ಒಂದು ರೀತಿ ಇದು ಇವರು ಕೇಶವ ಭಾರತಿ ಅವರು ಸಂಘಜೀವಿಯಾಗಿದ್ರು. ಜನಗಳನ್ನು ತಡೆದು ನಿಲ್ಲಿಸುವುದಾಗ್ಲಿ, ಅವರೊಂದಿಗೆ ಮಾತನಾಡುವುದಕ್ಕಾಗ್ಲಿ ಅವರಿಗೆ ಯಾವ ಸಮಸ್ಯೆಯೂ ಇರಲಿಲ್ಲ. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ತ್ರಿಪುರಾರಿ 5 ಪುಸ್ತಕಗಳನ್ನು ಆಗ್ಲೇ ವಿತರಿಸಿ ಬಿಟ್ರು. ಆಮೇಲೆ 5 ಹೋಗಿ 10 ಆಯ್ತು ತ್ರಿಪುರಾರಿದು. ಆದ್ರೆ ಇವರು ಮಾತ್ರ ಪುಸ್ತಕ ಮಾರುವುದಿರಲಿ, ಒಬ್ಬ ಮನುಷ್ಯನನ್ನಾದ್ರೂ ನಿಲ್ಲಿಸಿ ಕೈಗೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದು ನಂಬಲಿಕ್ಕೆ ಸಾಧ್ಯವಾಗದಂತಹ ಸಂಗತಿ ಕೂಡ ಆಗಿತ್ತು. ಆದ್ರೆ ಇದಕ್ಕೆ ಕಾರಣ ಅವರ ಅತಿಯಾದ ಸ್ವಾಭಿಮಾನ ಎಂಬುದು ಅವರಿಗೆ ಗೊತ್ತಿತ್ತು. ಇನ್ನು 1 ಗಂಟೆ ಆಯ್ತು, ಯಾರೂ ಅವರನ್ನು ಸಂಪರ್ಕಿಸ್ಲಿಲ್ಲ. ಆಗ ಅವರ ಕೈ ಕೂಡ ಕುಲುಕ್ಲಿಲ್ಲ. ಅವರು ದಿಗ್ಭ್ರಾಂತರಾದ್ರು ಈಗ. ಯಾಕೆಂದ್ರೆ ಪ್ರಭುಪಾದರ ಪುಸ್ತಕಗಳನ್ನು ಮಾರಬೇಕು ಅಂತ ಹೇಳುವ ಉದ್ದೇಶ ಅವರಿಗೆ ಇತ್ತು. ಕೊನೆಗೆ ಒಂದು ಸ್ಥಳದಲ್ಲಿ ಅವರು ನಿರಾಸೆಯಿಂದ ಬಂದು ಅಲ್ಲಿ ಕುಳಿತುಕೊಳ್ತಾರೆ. ಹೆಚ್ಚು ಕಮ್ಮಿ ಅವರಿಗೆ ದುಃಖವೇ ಬರುವ ಹಾಗೆ ಇತ್ತಲ್ಲಿ. ತ್ರಿಪುರಾರಿ ಅವರ ಸಮೀಪ ಬಂದು ಉಪದೇಶವನ್ನು ಕೊಡ್ತಾರೆ. ಇಂತಹ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಮತ್ತು ನಿತ್ಯಾನಂದರನ್ನು ಪ್ರಾರ್ಥಿಸ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಆಗಿ ಆಗ್ತದೆ, ಆದ್ರೆ ನಾವು ಹತಾಶರಾಗಬಾರ್ದು ಅಂತ ಹೇಳಿ ಬೋಧಿಸ್ತಾರೆ. ಅವರ ಸಲಹೆಯಂತೆ ಇವರು ಹಾಗೆ ಮಾಡ್ತಾರೆ. ಆಗ 10-15 ಜನ ಒಬ್ಬರ ಹಿಂದೆ ಒಬ್ಬರು ಬಂದು ಅವರ ಬಳಿ ಬರತೊಡಗ್ತಾರೆ. ಅವರೊಂದಿಗೆ ಮಾತನಾಡ್ತಾರೆ. ಕೆಲವರು ಪುಸ್ತಕಗಳನ್ನು ಕೊಂಡುಕೊಳ್ತಾರೆ. ಈ ಘಟನೆ ಆದ್ಮೇಲೆ ನಾವು ನಮ್ಮಲ್ಲಿ ಅವರವರೊಳಗೆ ಮಾತನಾಡಿಕೊಳ್ತಾರೆ. ನಾವೆಲ್ಲ ಚೈತನ್ಯ ಮಹಾಪ್ರಭುಗಳು ಆಡಿಸುವ ಒಂದು ಸೂತ್ರದ ಬೊಂಬೆಗಳು ಎಂಬುದು ಈಗ ಅವರಿಗೆಲ್ಲ ಅರ್ಥ ಆಗ್ತದೆ. ಸಂಕೀರ್ತನ ತತ್ವವನ್ನು ಅವರು ಬೆಳೆಸಿಕೊಂಡಿದ್ದು ಕೂಡ ಹೀಗೆ. ಇಲ್ಲಿ ಪುಸ್ತಕಗಳ ವಿತರಣೆಯ ಮೂಲಕ ಪ್ರಭುಪಾದರು ಎಂತವರು ಅಂತ ಹೇಳಿ ಈಗ ಎಲ್ಲರಿಗೂ ಗೊತ್ತಾಗ್ತದೆ. ಅವರಿನ್ನೂ ಹೆಚ್ಚು ಮೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಲವಂಗ ಲತಿಕಾ ಏನ್ ಹೇಳ್ತಾರೆ ಅಂದ್ರೆ, ಇಡೀ ದಿನ ನಾನು ಮಹಡಿಯ ಮೆಟ್ಟಲ ಬಳಿ ನಿಂತಿರ್ತಿದ್ದೆ. ಅಂದ್ರೆ ಅವರು ಮಹಡಿಯ ಮೆಟ್ಟಲಲ್ಲೇ ನಿಲ್ತಿದ್ರಂತೆ. ಸಾವಿರಾರು ಜನ ಅವರನ್ನು ಹಾದು ಹೋಗ್ತಿದ್ರು. ಆಗ 100 ಪುಸ್ತಕಗಳನ್ನು ಮಾರಾಟ ಮಾಡುವುದು ಕೂಡ ಅವರಿಗೆ ಸಾಧ್ಯವಾಗ್ತಿತ್ತು. ನಾವು ಪ್ರಭುಪಾದರ ಪುಸ್ತಕಗಳಿಂದಲೇ ಕೆಲವು ಸಾಲುಗಳನ್ನು ಉದ್ಧರಿಸಿ ಮಾತನಾಡ್ತಿದ್ರು. ಆದ್ರೆ ಅವರ ಪುಸ್ತಕದಿಂದ ಕೆಲವು ಸಾಲುಗಳನ್ನು ತೆಗೆದು ಅವರು ಮಾತನಾಡ್ತಿದ್ರು. ತ್ರಿಪುರಾರಿಯವರು ಸಾಮಾನ್ಯವಾಗಿ ಹಂಸಗಳು ಹೇಗೆ ನೀರಿನಿಂದ ಹಾಲನ್ನು ಮಾತ್ರ ಹೀರುವ ಸಂಗತಿಯನ್ನು ಹೇಳ್ತಿದ್ರು, ಅದೇ ರೀತಿ ಈ ತ್ರಿಪುರಾರಿ ಆ ರೀತಿಯಾಗಿ ಹೇಳ್ತಿದ್ರು. ನಾವು ಕೂಡ ಯಾರನ್ನಾದ್ರೂ ಸಮೀಪಿಸಲು ಈ ಕಥೆಯನ್ನು ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೆವು ಅಂತ ಹೇಳಿ ಹೇಳ್ತಾರೆ. ನೋಡಿ, ಈ ಮಹಾಯೋಗಿಗಳು ನೀರಿನಿಂದ ಹಾಲನ್ನು ಬೇರ್ಪಡಿಸಲು ಹೇಗೆ ಸಮರ್ಥರಾಗಿದ್ರು ಎಂದ್ರೆ, ಈ ಸಾರವತ್ತದ ಆ ಭಾಗವನ್ನು ಹೇಗೆ ಅವರು ಸ್ವೀಕರಿಸಬಲ್ಲವರಾಗಿದ್ರು. ಈ ತ್ರಿಪುರಾರಿ ಕೂಡ ಈ ಆಧ್ಯಾತ್ಮಿಕ ಜಗತ್ತಿಗೆ ಈ ಚಿತ್ರಪಟಗಳೇ ಕಿಟಕಿಗಳು ಅಂತ ಹೇಳ್ತಿದ್ರು. ನಾವು ಆಗಾಗ ಈ ಪುಸ್ತಕ ಒಂದು ಪ್ರಜ್ವಲಿಸುವ ಸೂರ್ಯ, ಇದರ ಪ್ರಕಾಶ ಈ ಕಲಿಯುಗದ ಅಜ್ಞಾನದಲ್ಲಿರುವ ಆ ಕತ್ತಲವನ್ನು ದೂರ ಮಾಡ್ತದೆ ಅಂತ ಹೇಳಿ ಹೇಳ್ತಿದ್ರು. ಪ್ರಭುಪಾದರ ಪುಸ್ತಕವನ್ನು ಮಾರುವುದಕ್ಕೆ ಅತ್ಯುತ್ತಮ ವಿಧಾನ ಅಂತ ಹೇಳಿದ್ರೆ ಅವರ ಮಾತುಗಳನ್ನೇ ಉಪಯೋಗಿಸುದು. ಯಾರ್ದು? ಪ್ರಭುಪಾದರದು ಅಂತ ಹೇಳಿ ಈಗ ಎಲ್ಲಾ ಶಿಷ್ಯರವರು ಅದನ್ನು ಕಂಡುಕೊಂಡ್ರು. ಈಗ ಪ್ರಭುಪಾದರು ಹೇಳ್ತಾರೆ, ನಾವು ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಸಾಲನ್ನು ಓದಿ ಹೇಳಿದ್ರೆ ಸಾಕು, ಆ ವ್ಯಕ್ತಿ ಅದಕ್ಕೆ 100ರಷ್ಟು ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತಾನೆ ಅಂತೇಳಿ. ಒಮ್ಮೆ
ಒಬ್ಬ ಭಕ್ತ ಪ್ರಭುಪಾದರ ಬಳಿ ಬಂದು ತನ್ನ ಅಸಮಾಧಾನವನ್ನು ಹೀಗೆ ವ್ಯಕ್ತಪಡಿಸ್ತಾನೆ. ಕೆಲವು ಜನ ಪುಸ್ತಕಗಳನ್ನು ಸುಮ್ಮನೆ ಬಿಸಾಕ್ತಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಹೆಚ್ಚು ಜನಗಳಿಗೆ ಪುಸ್ತಕಗಳು ತಲುಪಬೇಕೆಂದು ಪ್ರಭುಪಾದರ ವಿಚಾರವೆಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬಲ್ಲ ಆ ಬುದ್ಧಿವಂತರು ಎಂದು ನಾವು ಭಾವಿಸುವ ವ್ಯಕ್ತಿಗಳಿಗೆ ಮಾತ್ರ ಪುಸ್ತಕವನ್ನು ನೀಡಬೇಕು. ಪ್ರಭುಪಾದರ ವಿಚಾರ ಆಗಿರ್ಲಿಲ್ಲ ಅದು. ಪ್ರಭುಪಾದರು ಹೇಳ್ತಿದ್ರು, ಒಬ್ಬ ವ್ಯಕ್ತಿ ಒಂದೇ ಒಂದು ಸಾಲು ಓದಿದ್ರು ಸಾಕು, ಅದರಿಂದ ಅವನು ತುಂಬಾ ಪ್ರಭಾವಿತನಾಗ್ತಾನೆ. ಆದ ಕಾರಣ ಪ್ರಭುಪಾದರ ಪುಸ್ತಕಗಳ ಸಾಮೂಹಿಕ ವಿತರಣೆಯನ್ನು ಅವರು ಬೋಧಿಸ್ತಿದ್ರು. ಅರ್ಹ ವ್ಯಕ್ತಿಯನ್ನು ಆರಿಸ್ಬೇಕು, ಆ ವಿಶೇಷ ವ್ಯಕ್ತಿಗೆ ಮಾತ್ರ ಪುಸ್ತಕವನ್ನು ಮಾರಬೇಕು ಎಂಬುದು ಅವರ ವಿಚಾರ ಆಗಿರ್ಲಿಲ್ಲ ಪ್ರಭುಪಾದರದು. ಸುರ ಏನ್ ಹೇಳ್ತಾನೆ ನೋಡೋಣ. ಈ ವೈಶಾಸಿಕ ನನ್ನೊಂದಿಗೆ ವಿಮಾನ ನಿಲ್ದಾಣದಲ್ಲಿ ಪುಸ್ತಕಗಳನ್ನು ಮಾರ್ತಿದ್ದ, ಅಂದ್ರೆ ಸುರನೊಂದಿಗೆ ಅವನು ಮಾರ್ತಿದ್ದ. ಅವರ ಜನರ ಬಳಿಗೆ ಹೋಗಿ ಹೇಳ್ತಿದ್ರು, ಹೇಗಿದ್ದೀರಿ ಸ್ವಾಮಿ, ಶ್ರೀಕೃಷ್ಣ ಸಂಕೀರ್ತನ ಚಳವಳಿಗೆ ಎಲ್ಲಾ ವೈಭವ ದಕ್ಕಲಿ, ಅದು ಮಾನವ ಜನಕ್ಕಾಗಿ ದೊರಕಿರುವ ಹೃದಯ ಶುದ್ಧೀಕರಣದ ಮಹಾದೈವ ಅನುಗ್ರಹ. ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಟಾಷ್ಟಕ ಸ್ತೋತ್ರಗಳನ್ನು ಕೂಡ ಓದತೊಡಗ್ತಿದ್ರು. ಇಷ್ಟಾಗಿ ಅವರು ಪುಸ್ತಕಗಳನ್ನು ಮಾರಾಟ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಆಮೇಲೆ ಪುಸ್ತಕಗಳ ಮೇಲೆ ಆ ಕೃಷ್ಣನ ಕೆಲವು ಭಕ್ತಿಪೂರ್ಣ ಘಟನೆಗಳ ಚಿತ್ರೀಕರಣಗಳು ಇರ್ತವೆ. ಅದನ್ನು ಕೆಲವು ಭಕ್ತರಿಗೆ ಪುಸ್ತಕಗಳೊಂದಿಗೆ ಅದನ್ನು ಕೂಡ ತೋರಿಸಿ, ಆ ಚಿತ್ರಗಳಿರುವ ಸಂಬಂಧ ಅರ್ಥವಾಗಿರ್ಲಿಲ್ಲ ಆದ್ರೂ ಕೂಡ ಆ ಪ್ರಭುಪಾದರು ಆ ಭಕ್ತರು ಆ ಪುಸ್ತಕಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಬಯಸ್ತಿದ್ರು. ಗ್ರಂಥಗಳ ಅಂತಹ ಸ್ವಭಾವವನ್ನು ಕುರಿತು ಮಾತನಾಡಬೇಕು ಎಂದು ಅವರ ವಿಚಾರ ಅಲ್ಲಿ ಇತ್ತು. ಒಮ್ಮೆ ಭಕ್ತರೊಬ್ಬರು ಪುಸ್ತಕಗಳನ್ನು ಮಾರುವಾಗ ನಾವು ಏನ್ ಹೇಳ್ಬೇಕು ಅಂತ ಹೇಳಿ ಪ್ರಭುಪಾದರ ಹತ್ರ ಕೇಳ್ತಾರೆ. ಆಗ ಪ್ರಭುಪಾದರು ಅವರಿಗೆ ಕೃಷ್ಣೇ ಸ್ವಧಾಮೋಪಗತೆ ಅಂತ ಹೇಳ್ಬೇಕು ಅಂತ ಹೇಳಿ ಸೂಚಿಸ್ತಾರೆ. ಅದು ಶ್ರೀಮದ್ ಭಾಗವತದ ಒಂದು ಪ್ರಚಂಡ ಸೂರ್ಯನೆಂದು, ಆ ಸೂರ್ಯ ಉದಿಸಿರುವುದು ಈ ಅಂಧಾಕಾರ ಯುಗದಲ್ಲಿ ಅಂತ ಜನಗಳಿಗೆ ಧರ್ಮವನ್ನು ನೀಡುವುದಕ್ಕಾಗಿ ಎಂದು ವಿವರಿಸುವ ಅದು ಸ್ತೋತ್ರವಾಗಿತ್ತು. ನಾವೆಲ್ಲರೂ ಈ ಶ್ಲೋಕವನ್ನು ಹೇಳುತ್ತಾ ಶ್ರದ್ಧೆಯಿಂದ ಪುಸ್ತಕಗಳನ್ನೆಲ್ಲ ವಿತರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನರು ಈ ಕೃಷ್ಣ ಪ್ರಜ್ಞೆಗೆ ಒಳಗಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಲ್ಲಿ ಭಕ್ತರು ತುಂಬಾ ಪ್ರಾಮಾಣಿಕರು ಮತ್ತು ತಾವು ಮಾಡುತ್ತಿರುವ ಆ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿಕೊಂಡಿರ್ತಾರೆ ಎಂಬುದು ತಿಳಿದಾಗ ಜನರು ಸಾಮಾನ್ಯವಾಗಿ ಪ್ರಭಾವಿತರಾಗ್ತಾರೆ. ಸಂಕೀರ್ತನ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಪ್ರಭುಪಾದರು ಪುಸ್ತಕಗಳನ್ನು ಮೆಚ್ಚಿ ಮಾತನಾಡುವ ಜನರನ್ನು ನಾವು ಅಲ್ಲಿ ನೋಡ್ತೇವೆ. ಹಾಗೆಂದು ಅವರ ಬಗ್ಗೆ ಯಾವುದೇ ಒಂದು ತೊಂದರೆ ಕೂಡ ಉಂಟಾಗ್ತಿರ್ಲಿಲ್ಲ ಎಂದ ಅರ್ಥ ಅಲ್ಲ. ಅಲ್ಲಿ ಪ್ರಭುಪಾದರು ನಮಗೆ ಆ ಬಗ್ಗೆ ಸೂಚಿಸಿ ಕೂಡ ಇದ್ದಾರೆ. ನಾವು ಯಾವಾಗ್ಲೂ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಲೇಬೇಕು. ನಾವು ಪಡೆಯುವ ಎಲ್ಲಾ ಬಗೆಯ ಅನುಭವಗಳ ಬಗ್ಗೆ ಪ್ರಭುಪಾದರು ಯಾವಾಗ್ಲೂ ಸೂಚನೆಯನ್ನು ನೀಡ್ತಿದ್ರು. ಆ ಪುಸ್ತಕ ವಿತರಕರು ಕೆಲವು ಬಾರಿ ತೊಂದರೆಗಳನ್ನು ಎದುರಿಸಲೇಬೇಕಾಗ್ತದೆ. ಯಾಕಂದ್ರೆ ಅವನನ್ನು ಒಪ್ಪಿಕೊಳ್ಳುವವರು ಕೆಲವರಾದ್ರೆ ತಿರಸ್ಕರಿಸುವವರು ಕೂಡ ಇದ್ದಾರೆ ಕೆಲವರು. ಅದನ್ನು ಅವನು ಮಾತ್ರ ತಾಳಿಕೊಳ್ಬೇಕು. ತಾಳಿದವನು ಬಾಲಿಯಾನು ಅಂತ ಹೇಳಿ. ವಿಮಾನ ನಿಲ್ದಾಣದಲ್ಲಿ ನಮಗೆ ಪ್ರಾಧ್ಯಾಪಕರು ಸಿಗ್ತಿರ್ಲಿಲ್ಲ, ನ್ಯಾಯವಾದಿಗಳು ಸಿಗ್ತಿರ್ಲಿಲ್ಲ. ನಮ್ಮನ್ನು ಕಂಡು ನಿಂತು ಮಾತನಾಡುವ ಅನೇಕ ಬಗೆಯ ಜನಗಳನ್ನು ನಾವು ನೋಡ್ತೇವೆ. ನಮ್ಮೊಂದಿಗೆ ವಾದ ವಿವಾದಕ್ಕೆ ಕೂಡ ಇಳಿತಿದ್ರು. ಅಲ್ಲಿ ಪ್ರಭುಪಾದರ ಪುಸ್ತಕಗಳನ್ನು ಮತ್ತು ಚಳವಳಿಗಳನ್ನು ಅವರು ಸಮರ್ಥಿಸಿಕೊಳ್ತಿದ್ರು. ಪ್ರಭುಪಾದರ ಪರವಾಗಿ ಮಾತನಾಡಬೇಕಾಗ್ತಿತ್ತು. ಚಿಕಾಗೋದಲ್ಲಿ, ನ್ಯೂಯಾರ್ಕ್ನಲ್ಲಿ, ಲಾಸ್ ಏಂಜಲ್ಸ್ನಲ್ಲಿ, ಸ್ಯಾನ್ಡಿಯಾಗೋದಲ್ಲಿ ವಾಸಿಸುತ್ತಿರುವ ತೀಕ್ಷ್ಣ ಬುದ್ಧಿಮತಿಗಳು, ಮಾಯಾವಾದಿಗಳೊಂದಿಗೆ, ವಿಜ್ಞಾನಿಗಳೊಂದಿಗೆ, ವ್ಯಾಪಾರಿಗಳೊಂದಿಗೆ ನೋಡಿ ಎಷ್ಟು ಸಂಪರ್ಕವುಳ್ಳ ಪಂಡಿತರುಗಳು ಅವರ ಪ್ರಭುಪಾದರ ಪುಸ್ತಕಗಳನ್ನು ಅವರೆಲ್ಲ ನೀಡ್ತಿದ್ರು. ಆದ್ರೆ ಆ ಜನರು ತುಂಬಾ ಕುಶಕ್ರ ಮತಿಗಳು ಮತ್ತೆ ಕಠಿಣ ಮನಸ್ಸಿನವರು. ಅಂತವರೊಂದಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಸಂಘರ್ಷಿಸುವಾಗ, ನಮ್ಮ ಚಳವಳಿಯನ್ನು ಸಮರ್ಥಿಸಿಕೊಳ್ಳುವಾಗ ಪ್ರಭುಪಾದರ ಪುಸ್ತಕಗಳ ಬಗ್ಗೆ ನಮ್ಗೆ ಆ ಜ್ಞಾನ ಮತ್ತಷ್ಟು ಗಹನವಾಗಿ ಹೋಯಿತು. ಆ ಒಪ್ಪಿಕೊಳ್ಳುವ ಮನಸ್ಸಿಲ್ಲದವರನ್ನು ಕೂಡ ಈ ಪುಸ್ತಕಗಳ ಬಗ್ಗೆ ಏನು ಹೇಳುವುದರ ಮೂಲಕ ಒಪ್ಪಿಸಬಹುದು ಅಂತ ಹೇಳಿ ಅವರಿಗೆ ಈಗ ಗೊತ್ತಾಗ್ತದೆ. ಪ್ರಭುಪಾದರ ಪುಸ್ತಕಗಳನ್ನು ಮೊದಲು ನಾವು ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿ ಇದು ಅನಿವಾರ್ಯ ಅಂತೇಳಿ ಗೊತ್ತಾಗ್ತದೆ. 1974ರಲ್ಲಿ ಪುಸ್ತಕಗಳ ವಿತರಣೆಗಾಗಿ ಅನೇಕ ಹೊಸ ಸಂಘಗಳಲ್ಲಿ ಸ್ಥಾಪಿತ ಆಗ್ತದೆ. ತ್ರಿಪುರಾರಿ ಲಾಸ್ ಏಂಜಲೀಸ್ನಲ್ಲಿ ರಾಯಭಾರಿಯಾಗಿ ಎಲ್ಲಾ ಕಡೆ ಕೂಡ ಪ್ರವಾಸ ಮಾಡ್ತಿದ್ದರಷ್ಟೇ. ಅಲ್ಲಿ ಈಗ ಅವರು ಪ್ರಭುಪಾದರ ಅನುಮತಿಯನ್ನು ಪಡೆದು ಈ ಕೆಲವು ಪ್ರಧಾನ ಪುಸ್ತಕ ವಿತರಕರನ್ನು ಒಳಗೊಂಡ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಬಿಬಿಟಿ ಅದನ್ನು ಸಂಕೀರ್ತನ ಸಂಘವನ್ನು ಸ್ಥಾಪಿಸ್ತಾರೆ. ಈ ಬಿಬಿಟಿ ವಿತರಕರು ನಾಡಿನ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಶಾಖೆಗಳನ್ನು ಪ್ರಾರಂಭಿಸಿ ಪುಸ್ತಕ ವಿತರಣೆಯಲ್ಲಿ ಗಮನಾರ್ಹವಾಗಿ ಹೆಚ್ಚಳವನ್ನು ಉಂಟು ಮಾಡ್ತಾರೆ. ಇಡೀ ಕಾರ್ಯಕ್ರಮವನ್ನು ಇಲ್ಲಿ ಒಪ್ಪುತ್ತಾರೆ ಇದನ್ನು ಅಂತ ಹೇಳಿ ಪ್ರಭುಪಾದರು ತ್ರಿಪುರಾರಿಗೆ ಬರೀತಾರೆ. ತ್ರಿಪುರಾರಿ ಯಾರು ಸನ್ಯಾಸವನ್ನು ತೆಗೆದುಕೊಳ್ಳಲೇ ಎಂದು ಪ್ರಭುಪಾದರನ್ನು ಕೇಳಿದಾಗ ಪ್ರಭುಪಾದರು ಯಾವನೇ ಒಬ್ಬ
ಸನ್ಯಾಸಿಗಿಂತ ಹೆಚ್ಚಿನ ಕೆಲಸವನ್ನು ನೀನು ಈಗಾಗಲೇ ಮಾಡುತ್ತಿರುವಿ ಎಂಬುದಾಗಿ ಉತ್ತರಿಸ್ತಾರೆ. ಒಂದು ಪತ್ರದಲ್ಲಂತೂ ಪ್ರಭುಪಾದರು ತ್ರಿಪುರಾರಿಯನ್ನು ಪುಸ್ತಕ ವಿತರಣೆಯ ಮೂರ್ತ ರೂಪ ಅಂತ ಹೇಳಿ ಕರೆದಿದ್ದಾರೆ. ಇಂಡಿಯಾದಲ್ಲಿ 4 ವರ್ಷಗಳ ಕಾಲ ಶ್ರೀಲ ಪ್ರಭುಪಾದರ ವಿಭಾಗೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು ತಮಾಲ ಕೃಷ್ಣ ಗೋಸ್ವಾಮಿ. ಅವರು ಅಮೆರಿಕಕ್ಕೆ ಹಿಂದಿರುಗಿದಾಗ ಪುಸ್ತಕ ವಿತರಣೆ ಇನ್ನೂ ತೀವ್ರಗತಿಯಲ್ಲಿ ನಡೆಯತೊಡಗಿತು. ತಮ್ಮ ಗೆಳೆಯರಾದ ವಿಷ್ಣುಜನ ಸ್ವಾಮಿಯವರನ್ನು ಸೇರಿಕೊಂಡು ರಾಧಾ ದಾಮೋದರ ಸಂಕೀರ್ತನ ಸಂಘ ಎಂಬ ಹೆಸರಿನ ಈ ಸಂಘವು ಬಸ್ ಒಂದರಲ್ಲಿ ರಾಧಾಕೃಷ್ಣರ ಮೂರ್ತಿಗಳನ್ನು ಮತ್ತು ಇಟ್ಟುಕೊಂಡು ಪ್ರವಾಸ ಮಾಡುತ್ತಾ ಅಮೆರಿಕದ ಎಲ್ಲಾ ಕಡೆಯೂ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಆ ಪುಸ್ತಕಗಳನ್ನು ವಿತರಣೆ ಮಾಡುತ್ತಾ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿತು. ಇಲ್ಲಿ ತಮಲ ಕೃಷ್ಣ ಗೋಸ್ವಾಮಿ ರಾಧಾ ದಾಮೋದರ ಸಂಘವನ್ನು ಪ್ರಾರಂಭಿಸುವಾಗ ಅವರು ಅಂದುಕೊಂಡದ್ದು ಇಷ್ಟೇ: ಹಬ್ಬ ಹರಿದಿನಗಳನ್ನು ಆಚರಿಸುವ ಮೂಲಕ ಆ ಸಂದರ್ಭಗಳಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಾ ಪ್ರಸಾದವನ್ನು ಹಂಚುವುದರ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಭಕ್ತರನ್ನಾಗಿ ಮಾಡಬೇಕು. ಕೃಷ್ಣನು ಇಷ್ಟೊಂದು ಜನ ಒಳ್ಳೆಯ ಯುವಕರನ್ನು ನಮ್ಮ ಬಳಿ ಕಳಿಸಿದ್ದಾನೆ. ಅವರನ್ನು ಯಾವಾಗಲೂ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ತೊಡಗುವಂತೆ ಮಾಡಬೇಕು. ಅದು ನಮಗೆ ಕಷ್ಟವಾಗಬಹುದು, ಕಷ್ಟ ಆಗ್ತದೆ. ಆಗ ಶ್ರೀಲ ಪ್ರಭುಪಾದರಿಂದ ಇದ್ದಕ್ಕಿದ್ದಂತೆ ಒಂದು ಪತ್ರ ಬರ್ತದೆ. ಅದರಲ್ಲಿ ಅವರು ಸಾರ್ವಜನಿಕ ನಾಮ ಉಚ್ಚಾರಣೆಯ ಸಂಕೀರ್ತನೆಗಿಂತ ಗ್ರಂಥ ವಿತರಣೆಯ ಸಂಕೀರ್ತನೆ ಶ್ರೇಷ್ಠವಾದದ್ದು ಅಂತ ಹೇಳಿ ಸೂಚಿಸ್ತಾರೆ. ಶ್ರೀಲ ಪ್ರಭುಪಾದರ ಈ ದಿವ್ಯ ಬೋಧೆಯು ರಾಧಾ ದಾಮೋದರ ಸಂಘದ ಮಾರ್ಗವನ್ನು ಬದಲು ಮಾಡ್ತದೆ. ಆಮೇಲೆ ಪುಸ್ತಕ ವಿತರಣೆಯ ಮೇಲೆ ಹೆಚ್ಚು ಹೆಚ್ಚು ಗಮನವನ್ನು ನೀಡ್ತಾರೆ. ಇದು ಪ್ರಭುಪಾದರಿಗೆ ಹೆಚ್ಚು ಹೆಚ್ಚು ಸಂತೋಷವನ್ನು ನೀಡ್ತದೆ. ಆಮೇಲೆ ನಾನು ಇಂಡಿಯಾದಲ್ಲೂ 4 ವರ್ಷ ಇದ್ದೆ. ಆಗ ಅಜೀವ ಸದಸ್ಯರನ್ನು ನೋಂದಾಯಿಸಿಕೊಳ್ಳಲು ನಮ್ಮ ಪ್ರಧಾನ ಕಾರ್ಯಕ್ರಮ ಅದು ಆಗಿತ್ತು. ಆದ್ರೆ ನಾನು ಅಮೆರಿಕಕ್ಕೆ ಬಂದ ಮೇಲೆ ಶ್ರೀಲ ಪ್ರಭುಪಾದರು ನನಗೆ ನಿಜವಾದ ಬೋಧನೆ ಎಂದರೆ ಪುಸ್ತಕಗಳ ವಿತರಣೆ ಅಂತ ಹೇಳಿ ನೆನಪು ಮಾಡಿದ್ರು. ಹೀಗಾಗಿ ನಾನು ಅತ್ಯಂತ ಸ್ಫೂರ್ತಿಯುತನಾಗಿ ಕ್ರಿಯಾಶಾಲನಾದೆ. ಜಗತ್ತಿನ ಆದ್ಯಂತ ಇಸ್ಕಾನ್ನ ಯಾವುದೇ ಪುಸ್ತಕ ವಿತರಣಾ ಸಂಘವು ಪುಸ್ತಕ ವಿತರಣೆಯಲ್ಲಿ ಸ್ಥಾಪಿಸಿರುವ ದಾಖಲೆಗೆ ಸಮಾಸಮವಾಗಿ ನಮ್ಮ ಸಂಘವು ಪುಸ್ತಕ ಮಾರಾಟ ಮಾಡಬೇಕೆಂದು ನನ್ನ ಸಂಕಲ್ಪವಾಯಿತು. ಹಗಲು ರಾತ್ರಿ ನಾನು ಆಧ್ಯಾತ್ಮಿಕ ಸಾಹಿತ್ಯದ ಪ್ರವಾಹವನ್ನು ಅಮೆರಿಕದಲ್ಲಿ ಹೇಗೆ ಅರಿಯುವಂತೆ ಮಾಡಬೇಕು ಎಂಬ ಬಗೆಯೇ ಯೋಚಿಸುತ್ತಿದ್ದೆ. ಶ್ರೀಲ ಪ್ರಭುಪಾದರು ಕೂಡ ಇಡೀ ಅಮೆರಿಕವನ್ನು ವೈಷ್ಣವರ ನಾಡಾಗಿ ಪರಿವರ್ತಿಸುವುದೇ ತಮ್ಮ ಪರಮ ಗುರಿ ಅಂತ ಹೇಳಿ ಅಲ್ಲಿ ಬರ್ದಿದ್ರು. ಓಕೆ, ಹರೇ ಕೃಷ್ಣ. 6 ಗಂಟೆ ಆಯ್ತು. ಸೊ ಇದನ್ನು ನಾಳ್ದು ವಿವರಿಸೋಣ. ವಾಂಚಾಕಲ್ಪತರು ಬಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನೆಷ್ಟು ಪೇಜ್ ಇತ್ತು? ಧನ್ಯವಾದಗಳು ಒಂದು ಮಾತಾಜಿ. 2.5 ಪೇಜ್ ಇತ್ತು. ನಾಳ್ದು ಸೋಮವಾರ ನೋಡೋಣ. ಓಕೆ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ಎಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಇದೆಯಾ? ಬಂದಿದೆಯಾ? ಇದೆ ಮಾತಾಜಿ. ರಾಜು ಪ್ರಭುಜಿ ಏನಾಗಿದ್ದಾನೆ? ಅದೇ ಥ್ಯಾಂಕ್ ಯು ಮಾತಾಜಿ.